ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆರೋಗ್ಯ ಸ್ಪಂದನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯವನ್ನ ಭಾಗ್ಯ ಅಂತ ಹೇಳ್ತೇವೆ, ಆದರೆ ಮನುಷ್ಯನ ದೇಹದಲ್ಲಿ ನೋವು ಹುಟ್ಟಿಕೊಳ್ಳುವಂಥದ್ದು ಸಾಮಾನ್ಯ. ಬಹುಶಃ ಸಾಮಾನ್ಯವಾಗಿಯೇ ರೋಗಗಳು ಹುಟ್ಟಿಕೊಂಡ್ರೂ ಕೂಡ ನಮಗೆ ಅದು ಸಾಮಾನ್ಯ ಅಂತಾನೆ ಅನಿಸ್ತದೆ. ಆದರೆ ಕೊನೆಯಲ್ಲಿ ಗೊತ್ತಾಗೋದು ಇದು ಅಸಾಮಾನ್ಯ ಕಾಯಿಲೆ, ಇದ್ರ ಬಗ್ಗೆ ನಾವು ಜಾಗೃತೆಯಿಂದ ಇರಬೇಕಾಗಿತ್ತು ಅಂತ. ಹಾಗಾಗಿ ನೋವು ಹುಟ್ಟಿಕೊಳ್ಳೋಕ್ಕಿಂತ ಮುಂಚೆ ಅಥವಾ ನೋವು ಹುಟ್ಟಿಕೊಂಡ ತಕ್ಷಣವೇ ಚಿಕಿತ್ಸೆ ತೆಗೆದುಕೊಂಡಾಗ ಮಾತ್ರ ಆ ನೋವನ್ನ ಆದಷ್ಟು ಬೇಗ ನಾವು ಪರಿಹಾರ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು ಇಂತಹ ನೋವುಗಳು ನಮ್ಮನ್ನ ಕಾಡ್ತಾ ಇರ್ತದೆ. ವಯಸ್ಸಾದವರಿಗಿಂತ ಹೆಚ್ಚಾಗಿ ಈಗ ಯುವ ಜನತೆಯಲ್ಲೂ ಇಂತಹ ನೋವುಗಳು ಕಾಣಿಸ್ಕೊಳ್ತಾ ಇರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೋದು. ಹಾಗಾಗಿ ಈ ನೋವುಗಳ ಕುರಿತಾಗಿ ನಮ್ಮ ಮರ್ಮ, ಆಯುರ್ವೇದ ಹಾಗೂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿಯ ಪರಿಹಾರ ಇದೆ, ಇಂತಹ ಎಲ್ಲ ಕ್ರಮಗಳನ್ನ ನಮ್ಮ ಜೊತೆ ಇವತ್ತು ತಿಳಿಸಿಕೊಡ್ಲಿಕ್ಕೆ ಇದ್ದಾರೆ ಡಾಕ್ಟರ್ ಜಯಗೋವಿಂದ ತಜ್ಞರು, ಆಯುರ್ವೇದ ತಜ್ಞರು, ಉಕ್ಕಿನಡ್ಕ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಅವಾಗ್ಲೇ ಹೇಳಿದೆ, ಒಂದು ಪಕ್ಷದಲ್ಲಿ ನಾವು ದಿನಾ ಇಂತಹ ನೋವುಗಳ ಜೊತೆಗೆ ಬದುಕಲಿಕ್ಕೆ ಶುರು ಮಾಡಿದ್ದೇವೆ. ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು. ನಮ್ಮಲ್ಲಿರುವಂತಹ ಒಂದೇ ಯೋಚನೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ಅಂತ. ಇದರ ಬಗ್ಗೆ ಯೋಚನೆ ಮಾಡುವಷ್ಟರೊಳಗಡೆ ಅದು ತೀವ್ರ ಮಟ್ಟಕ್ಕೆ ಹೋಗಿ ಆಗಿರ್ತದೆ. ಹಾಗಾಗಿ ನಾನು ನಿಮ್ಮಲ್ಲಿ ಮೊದಲು ಕೇಳಬೇಕು, ಈ ಬೆನ್ನು ನೋವು ಅಥವಾ ಸೊಂಟ ನೋವು ಹುಟ್ಕೊಳ್ಳಿಕ್ಕೆ ಕಾರಣ ಆದ್ರೂ ಏನು? ಸರಿ, ಈ ಬೆನ್ನು ನೋವು, ಸೊಂಟ ನೋವಿನ ಬಗ್ಗೆ ಹೇಳುವ. ಈ ನೋವು ಅಂತ ಹೇಳಿದರೆ ಬಹುಶಃ ಮನುಷ್ಯನಿಗೆ ನೋವು ಅಂತ ಹೇಳೋದು ಫೀಲ್ ಆಗದಿದ್ದರೆ ಮನುಷ್ಯನ ಆಯುಷ್ಯ ಇಷ್ಟಲ್ಲಿ ಇರಲಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಎಲ್ಲೋ ನೋವಾಗ್ತದೆ ಅಂತ ಹೇಳಿಕೊಂಡು ನಾವು ಜಾಗ್ರತೆ ಮಾಡ್ತೇವೆ, ಅಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಹಾಗೆ ನೋವು ಗೊತ್ತೇ ಆಗದಿದ್ದರೆ ಕೆಲವೊಂದು ನೋವು ಫೀಲ್ ಆಗದಂಥ ಸಮಸ್ಯೆಗಳಲ್ಲೆಲ್ಲ ಹಾನಿ ಮಾಡಿಕೊಂಡು ಅಂಗಾಂಶಗಳಿಗೆ ಹಾನಿ ಆಗೋದು, ಫ್ರ್ಯಾಕ್ಚರ್ಗಳಾಗೋದು, ತೊಂದರೆಗಳಾಗೋದು ಎಲ್ಲ ಇರ್ತದೆ. ಹಾಗೆ ನೋವು ಅಂತ ಹೇಳುವಂಥದ್ದು ಅದೊಂದು ರೀತಿಯಲ್ಲಿ ಪ್ರೊಟೆಕ್ಟಿವ್ ನಮಗೆ. ಹಾಗೆ ಇಲ್ಲಿ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು ಆಗಿದೆ ಅಂದರೆ ಅಲ್ಲೇನೋ ಸಮಸ್ಯೆ ಇದೆ, ಅಲ್ಲಿಗೆ ಮುಂದಕ್ಕೇನೋ ಜಾಗ್ರತೆ ಬೇಕು ಅಂತ ಅರ್ಥ. ಇವಾಗ ಬೆನ್ನು ನೋವು ಮತ್ತೆ ಸೊಂಟ ನೋವು ಯಾಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವ ಮೊದಲು ಸಣ್ಣಕ್ಕೆ ನಾನು ಈ ರಚನೆಯನ್ನು ಹೇಳ್ತೇನೆ. ಇಲ್ಲಿ ಕುತ್ತಿಗೆಯಲ್ಲಿ ಇದನ್ನು ನಾವು ಸರ್ವೈಕಲ್ ವರ್ಟೆಬ್ರಾ ಅಂತ ಹೇಳುವಂಥದ್ದು. ಇದಕ್ಕೆ ನಮ್ಗೆ ಏನು ಆಧಾರ ಏನು ಇಲ್ಲ, ಇಲ್ಲಿ ಇದು ಬಹಳ ಫ್ರೀಯಾಗಿ ತಿರುಗಿಸ್ಲಿಕ್ಕೆ ಆಗುವಂಥದ್ದು. ಹಾಗೆ ಈ ಥೊರಾಸಿಕ್ ವರ್ಟೆಬ್ರಾ, ಪಕ್ಕೆಲುಬುಗಳ ಒಳಗೆ ಅದು ಗಟ್ಟಿ ಹಿಡ್ಕೊಂಡು ನಿಂತಿರುವಂಥದ್ದು, ಅದು ಈ ಪಕ್ಕೆಲುಬುಗಳು, ಅದನ್ನು 12 ಥೊರಾಸಿಕ್ ವರ್ಟೆಬ್ರಾಗಳಿದೆ. ಅದು ಸ್ವಲ್ಪ ಸ್ಟೇಬಲ್ ಆಗಿರುವಂಥ ವರ್ಟೆಬ್ರಾಸ್. ಅಲ್ಲಿ ಅದಕ್ಕೆ ಆಧಾರ ಗಟ್ಟಿ ಚೆನ್ನಾಗಿದೆ, ಅದಕ್ಕೆ ಅಷ್ಟು ಬೇಗ ಅದು ಮೂಮೆಂಟ್ ಆಗುವಂಥದ್ದು, ಅದು ಡ್ಯಾಮೇಜ್ ಆಗುವಂಥದ್ದೆಲ್ಲ ಸಾಧ್ಯತೆ ಕಡಿಮೆ ಇರುವಂಥದ್ದು. ಇನ್ನು ಲಂಬಾರ್ ವರ್ಟಿಬ್ರಾ ಅಂದರೆ ಅದರ ಕೆಳಗೆ ಈ ಬೆನ್ನು ನೋವು ಅಂತ ನಾವೇನು ಹೇಳ್ತೇವೆ ಜಾಸ್ತಿ ಬರುವಂಥದ್ದು ಈ ಲಂಬಾರ್ ವರ್ಟೆಬ್ರಾದಲ್ಲಿ ಕೆಳ ಬೆನ್ನು ನೋವು, ಬ್ಯಾಕ್ ಪೇಯ್ನ್ ಅಥವಾ ಲೋ ಬ್ಯಾಕ್ ಪೇಯ್ನ್, ಅದೆರಡು ಕಾಮನ್ ಆಗಿ ಬರುವಂಥದ್ದು ಈ ಭಾಗದಲ್ಲಿ. ಅದಕ್ಕೂ ಹಾಗೆ ಯಾವುದೇ ಆಧಾರ ಇಲ್ಲ. ನಾವು ಎದುರು ಬಗ್ಗಬೇಕಿದ್ರೆ, ಬಗ್ಗಿ ಏನಾದರೂ ಭಾರವನ್ನು ಎತ್ತಬೇಕಿದ್ರೆ ಎಲ್ಲ ನಮಗೆ ಆ ಆ್ಯಕ್ಷನ್ ಕೊಡುವಂಥ ಅಥವಾ ಅದನ್ನು ಆಧರಿಸುವಂಥ ವರ್ಟಿಬ್ರಾಗಳು ಲಂಬಾರ್ ವರ್ಟಿಬ್ರಾಗಳಾಗಿರ್ತದೆ. ಮತ್ತು ಅದರ ಕೆಳಗೆ ಸೇಕ್ರಮ್, ಕಾಕ್ಸಿಕ್ಸ್ ಎಲ್ಲ ಇದೆ. ಅದು ಬಹಳ ಅದು ಫ್ಯೂಸ್ ಆಗಿರುವಂಥದ್ದು. ಸೇಕ್ರಮ್, ಕಾಕ್ಸಿಕ್ಸ್ ಅಂತ ಹೇಳುವಂಥದ್ದು ಅದೇನು, ಅದು ಮಂಗನ ಬಾಲದ ಒಂದು ಕುರು ಆಗಿರುವಂಥದ್ದು. ಅದಕ್ಕೇನು ದೊಡ್ಡ ಪ್ರಾಮುಖ್ಯತೆ ಇಲ್ಲ, ಅದು ನೋವು ಮಾತ್ರ ಕೊಡಲಿಕ್ಕೆ ಇರ್ತದೆ. ಮನುಷ್ಯನಿಗೆ ನಮಗೇನು ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಗಾಗಿರುವುದಿಲ್ಲ ಅದು. ಹಾಗೆ ಇಲ್ಲಿ ಈ ಬೆನ್ನು ನೋವು ನಾವಾಗಿ ಹೇಳಿದೆವು, ಕುತ್ತಿಗೆ ಮತ್ತು ಬೆನ್ನು ನೋವು ಅಂತ ಹೇಳಿ. ಈ ಮೇಲಿನ ಬೆನ್ನು ನೋವು ಬರುವಂಥದ್ದು ಇಲ್ವಾ ಅಂತ ಹೇಳಿದರೆ ಬರ್ತದೆ ಅಲ್ಲಿ ಕೂಡ, ಬಟ್ ಬಹಳ ಕಡಿಮೆ ಅಲ್ಲಿ. ಈ ಕಂಪ್ಯಾರಿಟಿವ್ಲಿ ನಾವು ಲೋ ಬ್ಯಾಕ್ ಮತ್ತು ಸರ್ವೈಕಲ್ ಪೇನ್ಗಳನ್ನು, ಕುತ್ತಿಗೆ ನೋವನ್ನು ಕಂಪೇರ್ ಮಾಡಿದರೆ ಈ ಥೊರಾಸಿಕ್ ವರ್ಟೆಬ್ರಾ ಜಾಗದಲ್ಲಿ ಬರುವಂಥ ಸಮಸ್ಯೆಗಳು ಬಹಳಷ್ಟು ಕಡಿಮೆ. ಹಾಗೆ ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಇರುವಂಥದ್ದು ಅದಕ್ಕೆ ನಾವು ಬೇಕಾದಂಥ ಕಾಳಜಿ ಕೊಡದೇ ಇರುವಂಥದ್ದು. ಅಂದರೆ ಈ ಬೆನ್ನಿನ ವರ್ಟಿಬ್ರಾಸ್ ಅದು ಹೇಗಿರ್ತದೆ ಅಂದರೆ ಒಂದು ಎಲುಬು ಇರ್ತದೆ, ಅದರ ಕೆಳಗೆ ಒಂದು ಕುಷನ್ ಎಫೆಕ್ಟ್ ಕೊಡೋದಕ್ಕೆ, ಒಂದು ಸಸ್ಪೆನ್ಷನ್ ಎಫೆಕ್ಟ್ ಕೊಡೋದಕ್ಕೆ ಡಿಸ್ಕ್ ಇರ್ತದೆ. ಅದೇ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಡಿಸ್ಕ್ ಅಂದರೆ ಅದು ಒಂದು ಹೊರಗೆ ಬಹಳ ಗಟ್ಟಿಯಾದಂಥ ಒಂದು ಪದರ ಇರ್ತದೆ, ಒಳಗೆ ಈ ಗಡ್ಬಣ್ಣಿನಲ್ಲಿ ಜೆಲ್ ಇರ್ತದಲ್ಲ, ಅದೇ ರೀತಿಯ ಒಂದು ಜೆಲ್ಲಿ ಪಾರ್ಟ್ ಒಳಗಿರ್ತದೆ. ಹಾಗೆ ಅದು ಒಂಥರ ಬಾಲ್ ಕುಷನ್ ಥರ ಎಫೆಕ್ಟ್ ಆಗ್ತದೆ. ಆ್ಯಕ್ಷನ್ ಕೊಡುವಾಗ ಆ ಒಳಗೆ ಅದು ಜೆಲ್ ಥರ ಇರುವಂಥದ್ದು ಬಹಳ ಚೆನ್ನಾಗಿ ಕುಷನ್ ಎಫೆಕ್ಟ್ ಕೊಡ್ತದೆ. ಈ ಹೊರಗಿನ ಕ್ಯಾಪ್ಸೂಲ್ ಏನಿದೆ ಅದು ಆ ಜೆಲ್ಲನ್ನು ಹೊರಗೆ ಹೋಗದಾಗೆ ತಡೀತದೆ. ಹಾಗಾಗಿ ಅದೊಂದು ಥರ ನಾವು ಹಾರಿದರೆ, ಜಂಪ್ ಮಾಡುವಾಗ, ತುಂಬ ನಡೆಯುವಾಗ, ಘರ್ಷಣೆ ಸಿಗುವಾಗ ಒಂದೊಂದು ವರ್ಟೆಬ್ರಾಗಳು ಎಲುಬಿಗೆ ಎಲುಬು ಗುದ್ದಿಕೊಂಡು ಏನು ಡ್ಯಾಮೇಜ್ ಆಗದಾಗೆ ಅದು ತಡೆಯುವಂಥದ್ದು. ಸೊ ಈ ವ್ಯವಸ್ಥೆ ಇದು ನಮ್ಮ ಈ ವರ್ಟಿಬ್ರಾದ ಮಧ್ಯೆ ಎಲ್ಲ ಇದೆ. ಸೊ ನಾವು ಎದುರು ಬಗ್ಗುವಾಗ,
ಭಾರ ಎತ್ತುವಾಗ, ತುಂಬ ಹೊತ್ತು ಕೂತ್ಕೊಳ್ಳುವಾಗ, ಅಂದರೆ ಅದಕ್ಕೆ ಹೆಚ್ಚು ಒತ್ತಡ ಕೊಡುವಂಥದ್ದು, ನಮಗೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡುವಾಗ ಈ ವರ್ಟಿಬ್ರಲ್, ಇದು ಇಂಟರ್ವರ್ಟಿಬ್ರಲ್ ಡಿಸ್ಕ್ಗಳಿಗೆ ಇದೊಂದು ಅಂಗಾಂಶ, ಅದಕ್ಕೆ ಡ್ಯಾಮೇಜ್ ಆಗ್ಬೋದು. ತುಂಬ ಕಾಮನ್ ಆಗಿ ಬರುವಂಥದ್ದು ಈ ಡಿಸ್ಕಿನ ಸಮಸ್ಯೆಯಿಂದಾಗಿ. ಈ ಡಿಸ್ಕಿನ ಸಮಸ್ಯೆ ಅಂತ ಹೇಳಿದರೂ ಕೂಡ ಎಲ್ಲವೂ ಕೂಡ ಹರ್ನಿಯೇಟೆಡ್ ಡಿಸ್ಕ್ ಅಂದರೆ ಅಲ್ಲ. ಅಂದರೆ ಹೊರಗಿನ ಕ್ಯಾಪ್ಸುಲ್ ಒಡೆದು ಆ ಒಳಗಿನ ಜೆಲ್ಲು ಹೊರಗೆ ಬಂದು ಅಲ್ಲಿ ನರಗಳು ಹೋಗ್ತದೆ. ಈ ಉದಾಹರಣೆಗೆ ಲಂಬಾರ್ L4 L5 ಇಂದ ಹೊರಗೆ ಬರುವಂಥ ಆ ಸಯಾಟಿಕ್ ನರ್ವ್ ನಮಗೆ ಕಾಲು ಕೆಳಗೆವರೆಗೆ ಅದು ಸಪ್ಲೈ ಮಾಡ್ತದೆ. ಯಾವುದನ್ನು ನಮಗೆ ಸ್ಪರ್ಶವನ್ನು ಕೊಡಲಿಕ್ಕೆ, ನಮಗೆ ಮೂಮೆಂಟ್ ಕೊಡಲಿಕ್ಕೆ, ಇದಕ್ಕೆಲ್ಲ ನ್ಯೂರೋ ಟ್ರಾನ್ಸ್ಮಿಷನ್ ಅದರ ಥ್ರೂ ಆಗ್ತದೆ. ಸೊ ಅದಕ್ಕೆ ನರ ಹೋಗಿ ಟಚ್ ಆದ ಕೂಡಲೇ ಆ ನರ ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನೋವಿರ್ತದೆ. ಸಯಾಟಿಕ್ ಪೇನ್ ಅಂತ ನೀವು ಕೇಳಿರ್ಬೋದು. ಅದು ಬೇರೆ ಬೇರೆ ಡಿಸ್ಕಿನ ಸಮಸ್ಯೆಯಲ್ಲಿ ಅದು ಒಂದು. ಹಾಗೆ ಫಿಮೋರಲ್ ನರ್ವ್ ರೋಡ್ ಸ್ವಲ್ಪ ಮೇಲೆ L2 L3 L4 ಆ ರೀತಿಯಲ್ಲಿ ಆದರೆ ಆವಾಗ ಕಾಲ್ನ ಇದು ಹಿಂಭಾಗದಲ್ಲಿ ಇದ್ದರೆ ಇದು ಕಾಲ್ನ ಎದುರು ಭಾಗದಲ್ಲಿ ನೋವು ಬರ್ಬೋದು. ಹಾಗೆ ಡಿಪೆಂಡಿಂಗ್ ಅಪಾನ್ ದ ಸೈಟ್, ಯಾವ ಜಾಗದಲ್ಲಿ ಈ ಡಿಸ್ಕ್ ಹರ್ನಿಯೇಟ್ ಆಗಿ ನರದ ಮೇಲೆ ಒತ್ತದೆ ಅದರ ಮೇಲೆ ನಾವೀಗ ತುಂಬ ಕಾಮನ್ ಆಗಿ ಕೇಳುವಂಥದ್ದು ಇದೆ ಇಂಟರ್ವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್. ಸೊಂಟ ನೋವು ಬಂತು, ಕಾಲಿಗೆ ಬಂತು, ಮಲಗಿದಲ್ಲೇ ಇದ್ದಾರೆ, ಹೀಗೆಲ್ಲ ಹೇಳೋದು ಕೇಳ್ತೇವೆ. ಅದೆಲ್ಲ ಈ ಡಿಸ್ಕಿಗೆ ಡ್ಯಾಮೇಜ್ ಆಗೋದ್ರಿಂದ ಆಗ್ತದೆ. ಮತ್ತು ಇನ್ನೊಂದು ಸ್ಟ್ರೈನಿಂದ, ಲಂಬೋಸೇಕ್ರಲ್ ಸ್ಟ್ರೈನ್ ತುಂಬ ಕಾಮನ್. ಇವತ್ತು ಸಾಮಾನ್ಯ ಎಲ್ಲರ ಕೆಲಸ ಏನಂದರೆ ಕಂಪ್ಯೂಟರ್ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಾಸ್ತಿ ಇರ್ತಾರೆ. ಆಫೀಸಲ್ಲಿ ಕೂಡ ಇವತ್ತು ಕೇವಲ ಕೂತ್ಕೊಂಡು ಕೆಲಸ ಇರ್ತದೆ. ಹೆಚ್ಚಿನ ಕೆಲಸಗಳು ಬಹುಶಃ ಇವತ್ತು ಎಲ್ರಿಗೂ ಇರುವಂಥದ್ದು ಕೂತಲ್ಲೇ. ಸೊ ಹಾಗಾಗಿ ಈ ಕುತ್ತಿಗೆ ನೋವು, ಸೊಂಟ ನೋವು ಇದೆಲ್ಲ ಬಹಳ ಕಾಮನ್ ಆಗಿ ಬಿಟ್ಟಿದೆ. ಅವರಿಗೆಲ್ಲ ಬರುವಂಥದ್ದು ಇಂಟರ್ವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲ, ಅದನ್ನು ಇಲ್ಲಿ ಲಂಬೋಸೇಕ್ರಲ್ ಸ್ಟ್ರೈನಿಂದ ಬರುವಂಥದ್ದು. ಅವರಿಗೆ ಹೇಳ್ತಾರೆ ಸ್ವಲ್ಪ ಹೊತ್ತು 20 ನಿಮಿಷ ಕೂತ ಮೇಲೆ ಸೊಂಟ ನೋವು ಬರ್ತದೆ, ಮತ್ತು ನನಗೆ ಬಚ್ತದೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಹೆಚ್ಚಾಗಿ ಲಂಬೋಸೇಕ್ರಲ್ ಸ್ಟ್ರೈನಿಂದ, ಅಂದರೆ ಡಿಸ್ಕೋಜೆನಿಕ್ ಪೇನ್ಗಳು, ಆ ಡಿಸ್ಕಿನಲ್ಲಿ ಇರುವಂಥ ಇನ್ಫ್ಲಮೇಷನ್, ಉರಿಯೂತ, ನಾವು ಮಲಯಾಳದಲ್ಲಿ ಹೇಳ್ತೇವೆ ನೀರ್ಕಟ್ಟು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಅದು ಇನ್ಫ್ಲೇಮ್ ಆಗಿ ಸ್ವಲ್ಪ ಹೆಚ್ಚೊತ್ತು ಕೂತು ಕೂಡಲೇ ಅಲ್ಲಿ ನೋವು ಶುರು ಆಗ್ತದೆ. ಖಂಡಿತ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ದೇಹದ ರಚನೆಯ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಕರೆ ಒಂದು ಸಿದ್ಧವಾಗಿದೆ. ಸರಿ. ಹೆಲೋ ಹೆಲೋ, ನಮಸ್ತೆ. ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪ್ರಸಾದ್. ಓಕೆ ಓಕೆ ಸರ್, ತಮ್ಮ ಯಾವುದೇ ಒಂದು ಪ್ರಶ್ನೆಗಳಿದ್ರು ಡಾಕ್ಟರ್ ಜೊತೆ ನೇರವಾಗಿ ನೀವು ಕೇಳಬಹುದು. ನಮಸ್ಕಾರ ಪ್ರಸಾದ್ ಅವರೇ, ಕೇಳಿ. ನಮಸ್ತೆ. ಮತ್ತೆ ಇಂಗ್ಲಿಷ್ ಮದ್ದು ಮಾಡ್ತಾ ಇತ್ತು, ಹೀಗಾಗಿ ಆಯುರ್ವೇದಿಕ್ ಮಾಡ್ತಾ ಉಂಟು. ಏನಂತ ಕೇಳಿದ್ರೆ ನರದ್ದು ಪ್ರಾಬ್ಲಮ್ ಹೇಳ್ತಿದ್ದೇವೆ. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಮ್ಮಿ ಆಗ್ತಾ ಇಲ್ಲ. ಎಷ್ಟು ವಯಸ್ಸವರಿಗೆ? ಸಾಧಾರಣ ಒಂದು 57 ಆಗಿರ್ಬೋದು. ನಡಿಲಿಕ್ಕೆಲ್ಲ ಆಗ್ತದೆ? ನಡಿಲಿಕ್ಕೆಲ್ಲ ಆಗ್ತದೆ. ಹೆಚ್ಚು ನಡೆದಾಗ ಸ್ವಲ್ಪ ನೋವೆಲ್ಲ ಜಾಸ್ತಿ ಆಗುತ್ತೆ. ಒಂದು ಕಾಲಿಗೆ ನೋವು ಬರೋದೆಲ್ಲ ಇದೆಯಾ ಈಗಲೂ ಕೂಡ? ನೋಡಿ, ಕಡಿಮೆ ಆಗ್ತಾ ಇಲ್ಲ ಅದು. ಮತ್ತೆ ಏನ್ ಸಿಗಿರೋ ಪ್ರಾಬ್ಲಮ್ ಏನಿಲ್ಲ, ನರದ್ದು ಮಾತ್ರ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನೀಗ ನನಗೆ ಈಗ ನೀವು ಹೇಳುವುದಂಥ ಒಂದು ವೇಗ ಮಾಹಿತಿಯಲ್ಲಿ ಪೂರ್ತಿ ನಾನು ವಿವರ ಹೇಳಲಿಕ್ಕೆ ಕಷ್ಟ. ಆದರೆ ಏನೇನು ಸಾಧ್ಯತೆ ಇರ್ತದೆ ಅಂತೇಳಿ ಒಂದು ಹೇಳ್ಬೋದು ನಾನು. ನೀವು MRI ಅದೆಲ್ಲ ರಿಪೋರ್ಟ್ ನೋಡೋದು, ಪೇಷಂಟನ್ನು ನೋಡಿ ಅವರನ್ನು ಎಕ್ಸಾಮಿನ್ ಮಾಡಿ ಅವರ MRI ರಿಪೋರ್ಟ್ ಎಲ್ಲ ಇದ್ದರೆ ನಮಗೆ ಇನ್ನೂ ಚೆನ್ನಾಗಿ ಹೇಳಲಿಕ್ಕಾಗ್ತದೆ. ಆದರೆ ಇದರಲ್ಲಿ ಈ ಬಿದ್ದಾಗೆಲ್ಲ ಆಗುವಂಥದ್ದು ಒಂದು ಕಂಪ್ರೆಷನ್ ಫ್ರ್ಯಾಕ್ಚರ್ ಅಂತ ಆಗ್ತದೆ. ಅದು ಸಾಮಾನ್ಯ 3-4 ವಾರ ರೆಸ್ಟ್ ತಗೊಂಡಾಗ 57 ವರ್ಷ ಬಾಕಿ ಎಲ್ಲ ಅವರ ಆರೋಗ್ಯ ಚೆನ್ನಾಗಿದೆ ಅಂದರೆ ಸಾಮಾನ್ಯ ಕಂಪ್ಲೀಟ್ ರಿಕವರಿ ಆಗುವಂಥದ್ದು ಮೆಜಾರಿಟಿ ಕೇಸಸ್. ಇನ್ನು ಕೆಲವರಿಗೆ ಸ್ಪಾಂಡಿಲೋ ಲಿಸ್ಟೆಸಿಸ್ ಅಂತೆಲ್ಲ ಬರ್ಬೋದು. ಅದು ಹೀಗೆ ಸ್ವಲ್ಪ ಲಾಂಗ್ ಟರ್ಮ್ ಉಳಿತದೆ. ಅದಕ್ಕೆ ರೀಹ್ಯಾಬಿಲಿಟೇಷನ್ ಅಂದರೆ ಅದಕ್ಕೆ ಎಕ್ಸರ್ಸೈಸನ್ನು ಕೊಡುವಂಥದ್ದು, ಕೆಲವೊಂದು ಪೋಸ್ಚರ್ ಬಗ್ಗೆ ಅವರಿಗೆ ಮಾಹಿತಿ ಕೊಡುವಂಥದ್ದು, ಅಲ್ಲಿ ಇನ್ಫ್ಲಮೇಷನ್ ಎಲ್ಲ ಇರ್ತದೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಈ ರೀತಿ ಅದೊಂದು ಈ ಕೆಲವೊಂದು ಸಮಸ್ಯೆ
ಸಮಸ್ಯೆಗಳು ಡ್ಯಾಮೇಜ್ ಆಗಿದ್ದರೆ ಅದರ ಜೊತೆಯಲ್ಲಿ ಬದುಕಲಿಕ್ಕೆ ಕಲಿಬೇಕಾಗ್ತದೆ. ಆದರೆ ನೋವುರಹಿತವಾಗಿ ಬದುಕಲಿಕ್ಕೆ ಆಗ್ತದೆ ಅದರಲ್ಲಿ ಕೂಡ. ಆದರೆ ಅದನ್ನು ಫಸ್ಟಿಗೆ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಅದನ್ನು ಮುಂದೆ ಹೋಗಬೇಕು. ಮತ್ತು ಇನ್ನೂ ಇರುವಂಥದ್ದು ಬಿದ್ದಾಗ ಡಿಸ್ಕಿಗೆ ಡ್ಯಾಮೇಜ್ ಆಗಿರ್ಬೋದು. ನಾನೀಗ ಹೇಳಿದ್ನಲ್ಲ ಇಂಟರ್ವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ, ಆ ರೀತಿ ಕೂಡ ಎಷ್ಟೋ ಜನರಿಗೆ ಆಗ್ತದೆ. ಅದು ತುಂಬ ಚೆನ್ನಾಗಿ, ಅದು ಕೂಡ ಹಾಗೆ ಚಿಕಿತ್ಸೆಯಲ್ಲಿ ಚೆನ್ನಾಗಿ ರಿಕವರಿ ಆಗುವಂಥದ್ದು. ಆದರೆ ಅವರು ಬೇಕಾದಷ್ಟು ರೆಸ್ಟ್, ನಂತರ ಅದರ ಚಿಕಿತ್ಸೆ ಎಲ್ಲ ಸರಿಯಾದ ರೀತಿಯಲ್ಲಿ ಆದರೆ ಅದು ಗುಣ ಆಗ್ತದೆ. ಹೆಚ್ಚು ಬೇಕಾಗೋದು ಇದಕ್ಕೆ ಪ್ರಾರಂಭದ ಸಮಯದಲ್ಲಿ 3 ವಾರ ಎಲ್ಲ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾಗ್ತದೆ ಇಂಥ ಸಮಯದಲ್ಲಿ. ಅದನ್ನೆಲ್ಲ ಅವರು ಕೊಡಲಿಲ್ಲ ಅಂದರೆ ಅದರ ನಂತರ ಅದು ನಿಮಗೆ ಕೆಲವೊಮ್ಮೆ ಹೀಲಾಗಲಿಕ್ಕೆ ಲೇಟ್ ಆಗುವ ಸಾಧ್ಯತೆ ಇರ್ತದೆ. ಅವರನ್ನು ಮನೆಯಲ್ಲೀಗ ಇಲ್ಲ, ನಾನು ಅವರನ್ನು ಪರೀಕ್ಷೆ ಮಾಡದೆ ಹೇಳೋದು ಕಷ್ಟ. ಅಂತೂ ನೋವಿದ್ದಾಗ ರೆಸ್ಟ್ ಮಾತ್ರ ಬೇಕು. ಎದುರು ಬಗ್ಗಬಾರ್ದು, ಭಾರ ಎತ್ತಬಾರ್ದು, ನೇರ ಬಗ್ಗಿ ನಿಂತು ಎದುರು ಬಗ್ಗಬಾರ್ದು. ಕೂತ್ಕೊಳ್ತಿದ್ರು ನಾವು ಈ ಸ್ಕ್ವಾಟಿಂಗಿಗೆ ಕೂತ್ಕೊಳ್ತೇವಲ್ಲ, ಜನರು ಟಾಯ್ಲೆಟಲ್ಲಿ, ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳುವ ಕ್ರಮದಲ್ಲಿ ಆ ರೀತಿ ಕೂತು ಏನಾದರೂ ವಸ್ತುವನ್ನು ಎತ್ತಬೇಕು. ನೇರ ನಿಂತು ಎದುರು ಬಗ್ಗಬಾರ್ದು. ಬಗ್ಗಿದಾಗ ಅದು ಬೆನ್ನಿನ ಮೇಲೆ ಒತ್ತಡ ಬೀಳ್ತದೆ. ಮತ್ತು ತುಂಬ ಹೊತ್ತು ನಿಲ್ಲುವಂಥದ್ದು. ನಂತರ ಈಗ ಅಡುಗೆಲ್ಲ ಮಾಡುವಾಗ ಒಂದು ಎತ್ತರದ ಸ್ಟೂಲ್ ಇಟ್ಟು ಕೂತ್ಕೊಳ್ಬೇಕು, ತುಂಬ ಹೊತ್ತು ನಿಂತ್ಕೊಳ್ಬಾರ್ದು. ಸೊ ಈ ರೀತಿಯಲ್ಲೆಲ್ಲ ಸ್ವಲ್ಪ ಲೈಫ್ ಸ್ಟೈಲನ್ನು ಮಾಡಿಫಿಕೇಷನ್ ಮಾಡಿಕೊಂಡು ಕೆಲವು ಯೋಗಾಸನಗಳು, ಕೆಲವೊಂದು ಎಕ್ಸರ್ಸೈಸ್ಗಳು, ಈ ಪ್ಯಾರಾಸ್ಪೈನಲ್ ಮಸಲ್ಸ್, ಈ ಇದಕ್ಕೆ ನಮ್ಮ ವರ್ಟಿಬ್ರಾದ ಮೇಲೆ ಭಾರವನ್ನು ಕಡಿಮೆ ಮಾಡಿ ಇದಕ್ಕೆ ಹೆಚ್ಚು ಬಲ ಕೊಡುವಂಥ ಕೆಲವು ಎಕ್ಸರ್ಸೈಸ್ಗಳು, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ಗಳು, ಇಂಥದ್ದನ್ನೆಲ್ಲ ಮಾಡಿ ಇದನ್ನೆಲ್ಲ ನೀವು ವೈದ್ಯರ ಹತ್ರ ಹೋದರೆ ವೈದ್ಯರೆಲ್ಲ ಹೇಳಿಕೊಡ್ತಾರೆ. ಅದನ್ನೆಲ್ಲ ಮಾತ್ರ ಕ್ರಮ ಪ್ರಕಾರ ಮಾಡುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಮತ್ತು ಡಿಸ್ಕಿನ ಸಮಸ್ಯೆ ಆದರೆ ನಾವು ಅದಕ್ಕೆ ಮರ್ಮ ಚಿಕಿತ್ಸೆ, ಅಗತ್ಯ ಬಿದ್ದರೆ ಪಂಚಕರ್ಮ ಚಿಕಿತ್ಸೆ, ಇದನ್ನೆಲ್ಲ ಮಾಡಿದರೆ ಇನ್ನೂ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಸಿಗ್ತದೆ. ಆಹಾರ ಕ್ರಮದಲ್ಲಿ ಒಳ್ಳೆ ಪೌಷ್ಟಿಕ ಆಹಾರ ತಗೊಂಡ್ರೆ ಆಯಿತು. ಈಗ ನೀವು ಮಿಕ್ಸೆಡ್ ಡಯಟ್ ಫಾಲೋ ಮಾಡುವವರಾದರೆ ಫಿಶ್ ಕೂಡ ಒಳ್ಳೆಯದು, ಹಾಲು ಮತ್ತು ಮೊಟ್ಟೆ, ನಂತರ ತರಕಾರಿಗಳು, ಹಣ್ಣು ಹಂಪಲುಗಳು ಎಲ್ಲವನ್ನು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಆಗಿ ತಗೊಳ್ಬೇಕು. ಸರಿ ಸರಿ, ಥ್ಯಾಂಕ್ ಯು ಸೊ ಮಚ್. ಎಸ್, ನೀವು ಮನುಷ್ಯನ ದೇಹದ ರಚನೆ ಹಾಗಾಗಿ ಮನುಷ್ಯರಿಗೆ ಹೆಚ್ಚು ಬರುವಂಥದ್ದು ಒಂದು ಸರ್ವೈಕಲ್ ರ್ಯಾಡಿಕ್ಯುಲೋಪತಿ, ಅಥವಾ ಅಂದರೆ ಅದನ್ನು ಸ್ಪಾಂಡಿಲೈಟಿಸ್ ಅಂತ ಇನ್ ಜನರಲ್ ವೇಗ ಆಗಿ ಹೇಳ್ತಾರೆ. ಅಲ್ಲಿ ಬರುವಂಥ ಡಿಸ್ಕ್ ಪ್ರೊಲ್ಯಾಪ್ಸ್ಗಳು, ಡಿಸ್ಕೋಜೆನಿಕ್ ಪೇಯ್ನ್ಗಳು. ನಂತರ ಹಾಗೆ ಇನ್ನೊಂದು ಬರುವಂಥದ್ದು ಲಂಬಾರ್ ರೀಜನಲ್ಲಿ. ಹಾಗೆ L5S1, L5 ಅಂದರೆ ಲಾಸ್ಟ್ ಲಂಬಾರ್ ಮತ್ತು ಸೇಕ್ರಮ್ನ ಮಧ್ಯೆ. ಸೇಕ್ರಮ್ ಅಂದರೆ ಅದು 5 ಕಡೆಗೆ ಫ್ಯೂಸ್ ಆಗಿರುವಂಥ ಒಂದು ಲಂಬಾರ್, ಇದು ಸೇಕ್ರಲ್ ವರ್ಟೆಬ್ರಾಸ್. ಸೊ ಅದರ ಆ ಸೇಕ್ರಮ್ 1 ಮತ್ತು L5 ಮಧ್ಯದಲ್ಲಿ ಕೂಡ ಇರುವ ಡಿಸ್ಕ್ಗಳು ಡ್ಯಾಮೇಜ್ ಆಗುವಂಥದ್ದು ತುಂಬ ಕಾಮನ್. ನಂತರ ಇನ್ನು ಹೇಳ್ತಿದ್ದದ್ದು ಆಗ ಡಿಸ್ಕೋಜೆನಿಕ್ ಪೇಯ್ನ್ನ ಬಗ್ಗೆ. ಈ ಡಿಸ್ಕೋಜೆನಿಕ್ ಪೇಯ್ನ್ ಅಂತ ಹೇಳಿದರೆ ಲಂಬೋಸೇಕ್ರಲ್ ಸ್ಟ್ರೈನಿಂದ ಬರುವಂಥದ್ದು. ಮೇಯ್ನಾಗಿ ಇವತ್ತು ನಾವು ವಿಪರೀತ ನೋಡ್ತಾ ಇರುವಂಥದ್ದು ಈ ಪೇಯ್ನ್ಗಳನ್ನು. ಇದಕ್ಕೆ ಕಾರಣ ಏನಂದರೆ ನೋಡಿ, ನಮ್ಮ ಈ ಡಿಸ್ಕ್ ನಾನಾಗ ಹೇಳಿದೆ ಅದು ಬಹಳ ಹಾರ್ಡ್ ಟಿಶ್ಯೂ, ಅದು ಹೊರಗಿನ ಕ್ಯಾಪ್ಸೂಲ್. ಹಾರ್ಡ್ ಟಿಶ್ಯೂ ಅಂತ ಹೇಳಿದರೆ ಅಲ್ಲಿ ಇನ್ನೊಂದು ಏನಂದರೆ ಬ್ಲಡ್ ಸಪ್ಲೈ ಬಹಳ ಮೈನ್ಯೂಟ್ ವೆಸಲ್ಸಲ್ಲಿ ಇರ್ತದೆ. ನಾವು ಆವಾಗ ಸ್ಟ್ರೆಚ್ಚಿಂಗ್ ಎಕ್ಸರ್ಸೈಸ್ಗಳನ್ನು ಕೊಡದೇ ಇದ್ದರೆ ಆವಾಗ ಆ ಭಾಗ ಚೆನ್ನಾಗಿ ಬಹಳ ಆರೋಗ್ಯಯುತವಾಗಿ ಇರಬೇಕು ಅಂತಿಲ್ಲ. ಡೈಲಿ ಸ್ಟ್ರೆಚಿಂಗ್ ಮಾಡಬೇಕು ಅಂತ ಹೇಳ್ತೇವೆ, ಡೈಲಿ ಎಕ್ಸಸೈಸ್ ಎಲ್ಲರೂ ಮಾಡಬೇಕು ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಅಲ್ಲೆಲ್ಲ ಬೇಕಾದಷ್ಟು ಬ್ಲಡ್ ಸಪ್ಲೈ ಆ ಪೆರಿಫೆರಿಗೆ ಚೆನ್ನಾಗಿ ರೀಚ್ ಆಗಿ ಅದರ ಆರೋಗ್ಯ ಚೆನ್ನಾಗಿ ಉಳಿಲಿಕ್ಕೆ ಒಂದು ಸಮಯ ಅದು ಇಲಾಸ್ಟಿಸಿಟಿ ಅಂತ ಇರ್ತದೆ. ನೀವು ಈಗ ರಬ್ಬರ್ ಬ್ಯಾಂಡನ್ನು ಹೊಸತರಲ್ಲಿ ಎಳೆದ್ರೆ ಅದು ಎಷ್ಟು ಉದ್ದ ಬರ್ತದೆ, ಸ್ವಲ್ಪ ತುಂಬ ಸಲ ಎಳೆದಾಗುವಾಗ ಏನಾಗ್ತದೆ ಅಂದರೆ ಮತ್ತೆ ಸ್ವಲ್ಪ ಎಳೆಯುವಾಗ, ಅಥವಾ ತುಂಬ ದಿವಸ ಏನು ಅದನ್ನು ಎಳೆಯದೆ 1 ವರ್ಷ ಇಟ್ಟು ಎಳೆದ್ರೆ ಅದು ಕೂಡಲೇ ಕಟ್ ಆಗ್ತದೆ. ಅಂದರೆ ಇದರ ಇಲಾಸ್ಟಿಸಿಟಿ ಹೋಗ್ತದೆ. ಹಾಗೆ ನಮ್ಮ ಈ ಡಿಸ್ಕಿನ ಇದರದ್ದು ಆ ಹೊರಗಿನ ಕ್ಯಾಪ್ಸೂಲ್ ಏನಿದೆ ಗಟ್ಟಿ ಇರುವಂಥದ್ದು, ಅದಕ್ಕೆ ಒಂದು ಇಲಾಸ್ಟಿಸಿಟಿ ಅಂತ ಇರ್ತದೆ. ಅದು ನಾವು ಭಾರ ಎತ್ತುವಾಗೆಲ್ಲ ಒಂದು ಹಂತದವರೆಗೆ ಅದನ್ನು ಸಾಮರ್ಥ್ಯ, ಅದನ್ನು ಹೊರುವ ಸಾಮರ್ಥ್ಯ ಇರ್ತದೆ. ಅದಕ್ಕಿಂತ ಮೀರಿದಾಗ ಅದು ರಪ್ಚರ್ ಆಗ್ಬೋದು. ನಾವು ಈ ಸ್ಟ್ರೆಚ್ಚಿಂಗ್ ಎಲ್ಲ ಮಾಡದೇ ಇರೋದ್ರಿಂದ ಅಲ್ಲಲ್ಲಿ ವೀಕ್ ಪಾಯಿಂಟ್ಗಳು ಡೆವಲಪ್ ಆಗ್ತದೆ ತುಂಬ ಜನರಿಗೆ. ಈ ವರ್ಟೆಬ್ರಾ ಇದು ಈ ಡಿಸ್ಕ್ನಲ್ಲಿ ಸಣ್ಣ ಸಣ್ಣ ವೀಕ್ ಪಾಯಿಂಟ್ಗಳು. ನೀವು ಬಲೂನನ್ನು ಒಂದು ಹೊಸ್ತು ತೆಗೆದು ಒಂದು 100 ಸಲ ಊದ್ತೀರಿ, ಅದೇನು ಮಾಡೋದಿಲ್ಲ. ಅದನ್ನು ಊದಿ ಬೆಳಕಿಗೆ ಹಿಡಿದು ನೋಡಿ, ಅಲ್ಲಲ್ಲಿ ರೌಂಡ್ ಸಣ್ಣ ಸಣ್ಣ ತಿನ್ ಲೇಯರ್ ಕಾಣ್ತದೆ. ಅದೇನೆಂದರೆ ಅದರ ವೀಕ್ ಪಾಯಿಂಟ್ಸು. ಬಾಕಿ ಭಾಗಗಳೆಲ್ಲ ಮತ್ತೊಂದು 101ನೇ ಸಲ ಗಟ್ಟಿ ಊದುವಾಗ ಅದು ಟಪ್ಪ ಹೊಡೀತದೆ. ಅದು ನೀವು 101ನೇ ಸಲ ಊದಿದ್ದಕ್ಕೆ ಹೊಡೆದದಲ್ಲ, ಆ 100 ಸಲ ಮಾಡುವಾಗ ವೀಕ್ ಪಾಯಿಂಟ್ಗಳೆಲ್ಲ
ತೆಳುವಾಗಿ ಬಿಟ್ಟಿದೆ. ಸೊ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಕೂಡ ನಾವು ಎಷ್ಟೋ ಸಲ ಕೆಲಸ ಮಾಡುವಾಗಲೇ ಅಲ್ಲಿ ಆ ವೀಕ್ ಪಾಯಿಂಟ್ಗಳಲ್ಲಿ ಸಣ್ಣ ಸಣ್ಣ ಡ್ಯಾಮೇಜ್ ಆಗಿ ಯಾವುದೋ ಒಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡುವಾಗ ಒಂದು ದಿವಸ ಸಡನ್ನಾಗಿ ಅದು ರಪ್ಚರ್ ಆಗಿ ಈ ಥರ ಒಂದು ಟಕ್ಕ ಸೌಂಡ್ ಬಂದು ಬಿದ್ದು ಬಿಟ್ಟೆ, ವಿಪರೀತ ನೋವಾಯಿತು ನನಗೆ. ಸೊ ಅದೆಲ್ಲ ಈ ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತಾರೆ. ಸೊ ಅದು ನಾವು ಡೈಲಿ ಎಕ್ಸರ್ಸೈಸ್ ಮಾಡದೇ ಇರುವಂಥದ್ದು, ಸ್ಟ್ರೆಚ್ಚಿಂಗ್ ಮತ್ತು ಸ್ಟ್ರೆಂಥನಿಂಗ್, ನಮ್ಮ ಈ ಮಸಲುಗಳನ್ನು ಗಟ್ಟಿಮುಟ್ಟಾಗಿ ಇಡದೇ ಇರುವಂಥದ್ದು, ಡಿಸ್ಕ್ಗಳಿಗೆ ಯಾವಾಗಲೂ ಸ್ಟ್ರೆಚ್ಚಿಂಗ್, ಅದರ ಒಳಗೆ ಅದು ಸ್ಕ್ವೀಸ್ ಆಗುವಷ್ಟು ರೀತಿಯಲ್ಲಿ ನಾವು ಸ್ಟ್ರೆಚ್ಚಿಂಗ್ಗಳನ್ನೆಲ್ಲ ಕೊಡಬೇಕು. ಕೊಡದೇ ಇರುವಂಥದ್ದು ಇದು ನಮಗೆ ಕ್ರಮೇಣ ಕಾಲಕ್ರಮದಲ್ಲಿ ಡಿಸ್ಕಿನ ಸಮಸ್ಯೆಗಳು ಬೇಗ ಬರಲಿಕ್ಕೆ ಕಾರಣ ಆಗ್ತದೆ. ಅಂದರೆ ಬೆನ್ನು, ಕುತ್ತಿಗೆ, ಸೊಂಟ ನೋವಿಗೆ. ಡಾಕ್ಟರ್ ಒಂದು ಕರೆ ಸಿದ್ಧವಾಗಿದೆ. ಸರಿ ಸರಿ. ಹಲೋ ಹಲೋ ಹಲೋ, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ಮಮತಾ ಅವರೇ, ಇಲ್ಲಿ ಡಾಕ್ಟರ್ ಇದ್ದಾರೆ. ನಿಮ್ಗೆ ಯಾವುದೇ ರೀತಿಯ ಪ್ರಶ್ನೆ ಇದ್ರೂ ನೀವು ನೇರವಾಗಿ ಕೇಳ್ಬೋದು. ನಮಸ್ಕಾರ, ಹೇಳಿ ಮಮತಾ ಅವರೇ. ನಮಸ್ಕಾರ. ಹೇಳಿ, ಗೊತ್ತಾಗಲಿಲ್ಲ. ಮಲಗುವಾಗ ಬ್ಯಾಕ್ ನೋವು, ಮಲಗುವಾಗ ಬ್ಯಾಕ್ ಪೈನ್ ಇದೆ. ಹಗಲಲ್ಲಿ ಮಲಗುವಾಗ ಅಂದರೆ ಮಲಗಿದ ಕೂಡಲೇ ಬ್ಯಾಕ್ ಪೈನ್ ಶುರು ಆಗ್ತದ, ಅಲ್ಲ ಬೆಳಿಗ್ಗೆ ಏಳುವಾಗ ಮಾತ್ರ ಇರ್ತದ? ಮಲಗುವ ಟೈಮಲ್ಲಿ, ಮಲಗಿದ ನಂತರ ಅಲ್ಲ, ಮಲಗಿದ ಮೇಲೆ ಪೇಯ್ನ್ ಇರ್ತದ, ಅಲ್ಲ ಮಲಗಿದ ನಂತರ ಆ ಪೇಯ್ನ್ ಹೋಗ್ತದ? ಮಲಗಿದ ನಂತರ ಏನಿರ್ತದೆ, ಪೇಯ್ನ್ ಇರ್ತದೆ ಮತ್ತು ಕೂಡ ಎದ್ದು ಕೂತ್ಕೊಳ್ಬೇಕಾಗ್ತದೆ ನೋವಿಂದ? ಇಲ್ಲ, ಇದು ನಿಮಗೆ ವಯಸ್ಸೆಷ್ಟಾಯ್ತು ಈಗ? ಏಜ್ ಎಷ್ಟಾಯಿತು? 34. ನೀವು ನಾನಾಗೆ ಹೇಳಿದ್ನಲ್ಲ, ಸ್ಟ್ರೆಚ್ಚಿಂಗ್ ಎಕ್ಸರ್ಸೈಸ್ಗಳು, ನಂತರ ಈ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ಗಳು. ನೀವು ಯೋಗಾಸನದ ಹೆಸರು ಹೇಳ್ತಿದ್ರೆ ಭುಜಂಗಾಸನ, ಅರ್ಧ ಶಲಭಾಸನ, ಮತ್ತು ಪವನ ಮುಕ್ತಾಸನ, ಅರ್ಧ ಪವನ ಮುಕ್ತಾಸನ, ಉತ್ಥಾನ ಅರ್ಧ ಕಟಿ ಚಕ್ರಾಸನ, ನಂತರ ಕಟಿ ಚಲನಾಸನ, ನೌಕಾಸನ, ಇದನ್ನೆಲ್ಲ ನೀವು ಮಾಡಬೇಕು. ಇದನ್ನೆಲ್ಲ ಮಾಡಿದರೆ ನಾನಾಗೆ ಹೇಳಿದಂಥ ಸ್ಟ್ರೆಚ್ಚಿಂಗ್ ಮತ್ತು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಎಲ್ಲವೂ ಬಂತಿದರಲ್ಲಿ. ಸೊ ಇದನ್ನೆಲ್ಲ ನೀವು ಮಾಡ್ತಾ ಹೋದರೆ ನಿಮಗೆ ಕ್ರಮೇಣ ನಿಮ್ಮ ಆ ಮಸಲುಗಳು ಸ್ಟ್ರೆಂತ್ ಚೆನ್ನಾಗಾಗ್ತದೆ. ನಿಮಗೆ ಹಗಲಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಡಿಸ್ಕಿನ ಮೇಲೆ ಬೀಳುವಂಥ ಒತ್ತಡ ಕಡಿಮೆ ಆಗಿ ಆ ರಾತ್ರಿ ಮಲ್ಕೊಳ್ಳಿಕ್ಕಾಗುವಾಗ ಏನು ಸಂಜೆ ತುಂಬ ನೋವಿರ್ತದೋ ಅದು ಬಹಳಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ನೀವು ಹೇಳೋದು ನೋಡುವಾಗ ನಿಮಗೆ ಬೇಕಾಗುವಂಥದ್ದು ಕೇವಲ ಯೋಗಾಸನಗಳನ್ನು, ನಾನು ಹೇಳಿದ ಹಾಗೆ ಎಲ್ಲ ನೀವು ನಾನೀಗ ಹೇಳಿದ ಯೋಗಾಸನಗಳನ್ನು ಮಾಡ್ಬೋದು. ಇದರಲ್ಲಿ ಈಗ ನಾನು ಪರೀಕ್ಷೆ ಮಾಡದೆ ಹೇಳಲಿಕ್ಕೆ ಕಷ್ಟ. ಅಲ್ಲಿ ಒತ್ತುವಾಗ ಬೆನ್ನಲ್ಲಿ ನೋವೆಲ್ಲ ಉಂಟು ಅಂತಾದರೆ ಪಶ್ಚಿಮೋತ್ತಾಸನ, ಪಾದಹಸ್ತಾಸನ, ಹಾಲಾಸನ. ಸರಿ ಸರಿ. ಮತ್ತು ಇನ್ನು ಕೆಲವೊಮ್ಮೆ ನಿಮಗೆ ಪ್ರತಿ ಸಲ ಮಲಗುವಾಗ ಮಾತ್ರ ಅಲ್ಲದೆ ಪೀರಿಯಡ್ಸ್ ಬರುವಾಗ 2 ಪೀರಿಯಡ್ಸ್ನ ಮಧ್ಯದ ಸಮಯದಲ್ಲಿ ಮಾತ್ರ ನೋವು ಜಾಸ್ತಿ, ಅಂಥದ್ದೆಲ್ಲ ಏನಿಲ್ಲಲ್ಲ? ಸರಿ ಸರಿ. ಇಲ್ಲ ನೋಡಿ, ಅದು ನೀವು ಈ ಬೆನ್ನು ನೋವು, ಸೊಂಟ ನೋವು ಅಂತ ಹೇಳಿದರೆ ಅದು ಕೇವಲ ಡಿಸ್ಕಿನ ಸಮಸ್ಯೆಯಿಂದಲೇ ಯಾವಾಗಲೂ ಇರಬೇಕಾಗಿ ಏನಿಲ್ಲ. ಆದರೆ ನೀವು ಸಂಜೆ ಆಗುವಾಗ ಮಾತ್ರ ಪ್ರಾರಂಭ ಆಗುವಂಥದ್ದು ಹೆಚ್ಚಾಗಿ ಸ್ಟ್ರೈನಿಂದ ಬರ್ತದೆ. ಹಗಲು ತುಂಬ ಕೆಲಸ ಮಾಡಿ ನೀವು ಸುಸ್ತಾಗಿ ಮಲಗುವಾಗ ಅಲ್ಲೆಲ್ಲ ಆ ನೋವುಗಳೆಲ್ಲ ಗೊತ್ತಾಗೋದು ಮಲಗುವ ಹೊತ್ತಿಗೆ, ನಿಮಗೆ ಅಲ್ಲಿವರೆಗೆ ಗೊತ್ತಾಗಿರೋದಿಲ್ಲ. ನೀವು ಒಳ್ಳೆ ಸ್ಟ್ರೈನ್ ಕೊಟ್ಟಿರ್ತೀರಿ. ಅದು ಮಲಗುವಾಗ ಅದು ನೀವು ಈ ಯೋಗಾಸನಗಳನ್ನು ಮಾಡಿದರೆ ಸಾಮಾನ್ಯ ಪರಿಹಾರ ಸಿಗ್ತದೆ. ಸರಿ ಸರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಡಾಕ್ಟರ್, ನೀವು ಅದೇ ಹೇಳುವಂಥದ್ದು, ಮನುಷ್ಯನಿಗೆ ತಮ್ಮ ದೇಹದ ರಚನೆ ಸ್ವತಃ ತಮಗೆ ಗೊತ್ತಿರೋದಿಲ್ಲ ಖಂಡಿತವಾಗ್ಲು. ನೀವು ಹೇಳುವಾಗ ಇಷ್ಟೆಲ್ಲ ಒಳಗಡೆ ಇಂತಹ ವಿಷಯಗಳಿದೆ ಅಂತ ನಮಗೆ ಗೊತ್ತಾಯಿತು. ಆದರೆ ಬೆನ್ನು ನೋವು ಸಹಜವಾಗಿ ಕಂಡು ಬರ್ತದೆ ಅಂತ ಹೇಳಿದ್ರೆ ರೇರ್ ಅಂತಿಲ್ಲ, ಅಲ್ಲಿ ಕಾಣಿಸ್ತದೆ ಇಲ್ಲಿ ಕಾಣಿಸ್ತದೆ ಅಂತಿಲ್ಲ. ಸಾಮಾನ್ಯವಾಗಿ ಒಂದೊಂದು ಮನೆಯಲ್ಲಿ ಒಬ್ರಿಗಾದ್ರೂ ಇರುವಂಥದ್ದು ಸಾಮಾನ್ಯ. ಆದರೆ ಈ ಬೆನ್ನು ನೋವಿಗೆ ಯಾವ ರೀತಿ ಕಾರಣಗಳಿದೆ ಅಂತ ನೀವು ತಿಳಿಸ್ಕೊಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿದೆ. ಹಲೋ 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 ಸರ್, ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಾ ಸರ್, ಖಂಡಿತವಾಗ್ಲೂ ನಿಮ್ಮ ಯಾವುದೇ ಪ್ರಶ್ನೆ ಇದ್ರು ಸರ್ ಹತ್ರ ಮಾತಾಡ್ಬೋದು.
ಗಂಟು ನೋವಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಮಾಡಿದ್ರೆ ಉತ್ತಮ? ಆಯುರ್ವೇದದಲ್ಲಿ ಯಾವ ಗಂಟು ನೋವು? ಹಲೋ, ಗಂಟು ನೋವೆಂದ್ರೆ ಎಲ್ಲಿ? ಮೊಣಗಂಟು ನೋವಾ ಅಲ್ಲ? ಅಂದ್ರೆ ಕಾಲಿನ ಗಂಟು ಅಂತ ಇರುತ್ತಲ್ಲ, ಅದು ತುಳುವಲ್ಲಿ ಅಂತ ಮರಂಪು. ಎಷ್ಟು ಪ್ರಾಯ? ಎಷ್ಟು ಪ್ರಾಯ ಅಲ್ಲ, ನಾವು ವಯಸ್ಸಾದವರಿಗೆ ಕೇಳಿದ್ದೇವೆ. ನನ್ನ ವಯಸ್ಸು ಸರಿ. ಇದು ವಯಸ್ಸಾದವರಿಗೆ ಹೆಚ್ಚಾಗಿ ಎಲುಬು ಸವೆತದಿಂದ ಬರುವಂಥದ್ದು ಜಾಸ್ತಿ. ಸೊ ಹಾಗಾಗಿ ಎಲುಬು ಸವೆತಕ್ಕೆ ಆಯುರ್ವೇದ ಚಿಕಿತ್ಸೆ ಸೂಕ್ತ. ಆಯುರ್ವೇದ, ಪಂಚಕರ್ಮ, ಮರ್ಮ ಚಿಕಿತ್ಸೆಗಳು ಇದನ್ನೆಲ್ಲ ಕಾಂಬಿನೇಷನ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ, ಬಹಳ ಚೆನ್ನಾಗಾಗ್ತದೆ. ಹೌದು, ಒಳ್ಳೆಯ ವಿಚಾರವನ್ನ ಹೇಳಿದ್ದೀರಿ. ನಿಮಗೆ ತುಂಬಾ ಧನ್ಯವಾದಗಳು. ಮತ್ತೆ ನಾನು ನಿಮ್ಮ ಮೂಲಕ ಒಂದು ಸಂದೇಶ ಕೊಡುವುದು ಏನಂತ ಹೇಳಿದ್ರೆ, ಆಯುರ್ವೇದಿಕ್ ಚಿಕಿತ್ಸೆ ಕ್ರಮ ಉಂಟಲ್ಲ, ಅದರ ಬಗ್ಗೆ ಕೇಳೋರಿಗೆ ನಮ್ಮ ದೇಶದ ಜನರು ಬಿಡಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ನೀವು ಆಯುರ್ವೇದಿಕ್ ಕಾಯಿಲೆ ಬರುವುದಕ್ಕಿಂತ ಮುಂಚೆ ತಕೊಂಡ್ರು ಅಡ್ಡಿಲ್ಲ, ನಂತರ ಬಂದರೂ ತಕೊಂಡ್ರು ಅಡ್ಡಿಲ್ಲ, ಆದ್ರೆ ಅದರ ಪರಿಣಾಮ ಏನು ಕೆಟ್ಟದಾಗಿರುವುದಿಲ್ಲ. ಆಯುರ್ವೇದಿಕವನ್ನು ನಮ್ಮ ದೇಶದ ಚಿಕಿತ್ಸಾ ಪದ್ಧತಿ, ಅದು ನಮ್ಮ ಋಷಿಮುನಿಗಳು ಕೊಟ್ಟಂತ ವರ ಅಂತಲೇ ಹೇಳ್ಬಹುದು. ಹಾಗಾಗಿ ಆಯುರ್ವೇದಿಕ್ ಒಳ್ಳೆಯ ಚಿಕಿತ್ಸಾ ವಿಧಾನ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಖಂಡಿತ. ಥ್ಯಾಂಕ್ ಯು ಸರ್. ಬಹುಶಃ ಆಯುರ್ವೇದ ತಜ್ಞರಿದ್ದಾರೆ ಅನ್ನೋ ಕಾರಣಕ್ಕೆ ಇವರ ಕರೆ ಬಂದಿರ್ಬೋದು ಅಂತ ಅನಿಸ್ತದೆ. ಯಾವುದೋ ಒಂದು ಸಂದೇಶ ನಿಮ್ಮ ಕಡೆಯಿಂದ ಹೋಗ್ಬೇಕು ಅಂತ. ಡಾಕ್ಟರ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ನೋವುಗಳು ಪ್ರತಿ ಮನೆಯಲ್ಲಿ ಕಾಣುವಂಥದ್ದು ಅದು ಸಹಜ ಅಂತ. ಆದ್ರೆ ಈ ನೋವಿಗೆ ಅಥವಾ ಈ ಬೆನ್ನು ನೋವಿಗೆ ಅಥವಾ ಸೊಂಟ ನೋವಿಗೆ ಇದೇ ಕಾರಣ ಅಂತ ನಮಗೆ ಹೇಗೆ ಗೊತ್ತಾಗುವಂಥದ್ದು? ಈಗ ಉದಾಹರಣೆಗೆ ನಾನಾಗ ಹೇಳಿದೆ, ಒಬ್ಬರಿಗೆ ತುಂಬ ಹೊತ್ತಿಗೆ ನಾನು ಒಬ್ಬರಿಗೆ ಬರೀ ಯೋಗಾಸನ ಮಾಡಿ ಅಂತ ಹೇಳಿದೆ, ಸಾಕು ಅಂತ ಹೇಳಿ. ಅವರ ನಾವು ಪರೀಕ್ಷೆ ಮಾಡದೆ ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಲಿಮಿಟೇಷನ್ ಒಳಗಡೆ ನಾವು ಸಲಹೆ ಕೊಡ್ತೇವೆ ಫೋನಿನ ಕಾರ್ಯಕ್ರಮದಲ್ಲಿ, ಅವರು ಹೇಳಿದ್ದನ್ನು ಸಾಧ್ಯ ಆದಷ್ಟು ಅರ್ಥ ಮಾಡಿ. ಸೊ ಇದು ಸ್ಟ್ರೈನಲ್ಲಿ ಬರುವಂಥದ್ದು ಹೀಗೆ ಇರ್ತದೆ. ಈಗ ಆಗ ಒಬ್ಬರು ಮೇಡಮ್ ಏನು ಹೇಳಿದರು, ಸಂಜೆ ಆಗುವಾಗ ಮಲಗಲಿಕ್ಕೆ ಹೋಗುವಾಗ ನನಗೆ ನೋವಿರ್ತದೆ, ಹಗಲೆಲ್ಲ ಕೆಲಸ ಮಾಡ್ತಾರೆ, ಗೊತ್ತಾಗೋದಿಲ್ಲ ಅವರಿಗೆ. ಸಂಜೆ ಆದಾಗ ಅವರಿಗೆ ಅಲ್ಲಿ ಇನ್ಫ್ಲಮೇಷನ್ ಸ್ವಲ್ಪ ಇರ್ತದೆ, ಸುಸ್ತಾಗಿರ್ತದೆ. ನಾನಾಗ ಹೇಳಿದಾಗ ಡಿಸ್ಕ್ಗಳೆಲ್ಲ ಸ್ವಲ್ಪ ದುರ್ಬಲ ಆಗಿರ್ತದೆ. ಸೊ ಅವರಿಗೆ ಅಲ್ಲಿ ಬಚ್ಚಿದ ಹಾಗೆ ಅನುಭವ ಆಗೋದು, ನೋವಾಗೋದು, ಸಿಡಿತ ಬರೋದು. ಕೆಲವೊಮ್ಮೆ ಮಲಗಿದ್ರೆ ಸ್ವಲ್ಪ ಅಂತ ಅನಿಸ್ತದೆ ಅವರಿಗೆ, ಒಂಥರ ಮಲ್ಕೊಂಡೇ ಇರುವ ಅಂತ ಹೇಳಿ. ಮಲಗಿ ಹೇಳುವಾಗ ಸ್ವಲ್ಪ ಆರಾಮನೂ ಇರ್ತಾರೆ. ಸೊ ಇದು ಹೆಚ್ಚಾಗಿ ಇಂಥ ನೋವುಗಳು ಬರೋದು ಸ್ಟ್ರೈನಿಂದಾಗಿ. ಅಂದರೆ ನಮ್ಮ ಶರೀರ ಮತ್ತು ಮಾನಸಿಕ ಒತ್ತಡಗಳು ಅದಕ್ಕೆ ಸ್ವಲ್ಪ ಅದನ್ನು ವರ್ಸನ್ ಮಾಡಲಿಕ್ಕೆ ಕಾರಣ ಆಗ್ತದೆ. ಇನ್ನು ಇರುವಂಥದ್ದು ಡಿಸ್ಕೋಜೆನಿಕ್ ಪೇಯ್ನ್ಗಳಲ್ಲಿ ಡಿಸ್ಕಿಗೆ ಇನ್ಫ್ಲಮೇಷನ್, ತುಂಬ ಕೆಲಸ ಮಾಡೋದು, ತುಂಬ ಒತ್ತಡ ಕೊಡೋದ್ರಿಂದ ಡಿಸ್ಕಿಗೆ ಮಾತ್ರ ಇನ್ಫ್ಲೇಮ್ ಆಗ್ಬೋದು, ಅದು ಉರಿಯೂತ ಬರ್ಬೋದು, ಅದರಲ್ಲಿ ವಿಪರೀತ ನೋವು ಬರ್ಬೋದು. ಅಲ್ಲಿ ನಮಗೆ ಪ್ರೆಸ್ ಎಲ್ಲ ಮಾಡುವಾಗ ಆ ಜಾಗದಲ್ಲಿ ನೋವೆಲ್ಲ ಅನಿಸ್ತದೆ ಅವರಿಗೆ. ಮಾಡುವಾಗ ನಾವು ಹೊರಗಿಂದ ಸಿಗುವುದು ನಮಗೆ ಸ್ಪೈನ್ಗಳು, ಆದರೂ ಅದರ ಚೂಪಾದ ಭಾಗ ಅಲ್ಲಿ ಪ್ರೆಸ್ ಮಾಡಬೇಕಿದ್ರೆ ಅವರು ನೋವನ್ನು ಫೀಲ್ ಮಾಡ್ತಾರೆ. ಸೊ ಅದನ್ನು ನಾವು ಡಿಸ್ಕೋಜೆನಿಕ್ ಪೇಯ್ನ್ ಅಂತ ಹೇಳ್ತೇವೆ. ಇನ್ನು ಡಿಸ್ಕಿನ ತೊಂದರೆಯಿಂದ, ಡಿಸ್ಕ್ ಹರ್ನಿಯೇಷನಿಂದ ಬರುವಂಥದ್ದು. ಡಿಸ್ಕ್ ಹರ್ನಿಯೇಷನ್ನಲ್ಲಿ 90% ಸಮಯದಲ್ಲಿ ಹೇಗಿರ್ತದೆ ಅಂದರೆ ಅದು ರೇಡಿಯೇಟಿಂಗ್ ಪೇಯ್ನ್ ಇರ್ತದೆ. ಈ ಹರ್ನಿಯೇಟ್ ಆದ ಡಿಸ್ಕ್ ಅದು ನರಗಳು ಹೋಗ್ತದೆ. ಈ ವರ್ಟೆಬ್ರಾದ ಮಧ್ಯದಲ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಹೋಗ್ತದೆ, ಮೇಯ್ನ್ ನರ. ಅದರಿಂದ ಎಲ್ಲ ಕಡೆಗೆ ನರಗಳು ಸ್ಪ್ರೆಡ್ ಆಗ್ತದೆ, ಎಲ್ಲ ಕಡೆಗೆ. ನಮಗೆ ಕೈ ಎತ್ತಬೇಕಿದ್ರೆ ಇಲ್ಲಿಂದ ಬರುವಂಥ ನರದ ಇದು ಸಿಗಬೇಕು, ನಮಗೆ ಅದರ ಸಂಜ್ಞೆ ಸಿಗಬೇಕು. ಸಂಜ್ಞೆ ಸಿಗದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಅದೇ ರೀತಿ ಕಾಲಿಗೆ ಕೂಡ. ಸೊ ಅದು ಯಾವ ಪರ್ಟಿಕ್ಯುಲರ್ ನರದ ಮೇಲೆ ಒತ್ತಡ ಬಿದ್ದಿರ್ತದೆ ಆ ನರ ಹೋಗುವಲ್ಲೆಲ್ಲ ಪೇಯ್ನ್ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್, ಇರುವೆ ಬಂದಾಗ ಆಗುವಂಥದ್ದು, ಸ್ಪರ್ಶ ಜ್ಞಾನದಲ್ಲಿ ಏರುಪೇರಾಗುವಂಥದ್ದು, ಕೆಲವರಿಗೆ ಹೈಪರ್ ಇದು ಜಾಸ್ತಿ ಆಗುವಂಥದ್ದು. ಅದು ಜಾಸ್ತಿ ನೋವು ಬರ್ಬೋದು, ಕಡಿಮೆಯೂ ನೋವು ಬರ್ಬೋದು, ನೋವು ಗೊತ್ತಾಗದೇ ಇರುವಂಥದ್ದು. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಲಕ್ಷಣಗಳು ಬರ್ಬೋದು. ಸಿಡಿತ ಬರುವಂಥದ್ದು, ಕೆಲವೊಮ್ಮೆ ಮಸಲುಗಳಲ್ಲಿ ಮಾತ್ರ ಸಿಡಿತ, ಸೊಂಟ ನೋವು, ಅಥವಾ ಬರೀ ಬಟಕ್ ರೀಜನ್ನಲ್ಲಿ ಬರುವಂಥದ್ದು, ಹಿಪ್ ರೀಜನ್ನಲ್ಲಿ ಯಾವ ನರದ ಲೆವೆಲ್ನಲ್ಲಿ. ಅಂದರೆ ಈಗ ಉದಾಹರಣೆಗೆ ನಾನಾಗ ಹೇಳಿದೆ, L3 L4 L2 L3 ಅಲ್ಲೆಲ್ಲಾದರೆ ಫಿಮೋರಲ್ ನರ್ವ್ ರೂಟ್, ಅವರಿಗೆ ಫ್ರಂಟ್ ಪೋರ್ಷನ್ನಲ್ಲಿ ಯಾವುದು ಥೈಯ ಎದುರು ಭಾಗಕ್ಕೆ ನೋವು ಬರ್ತದೆ. ಸಯಾಟಿಕ್ ನರ್ವ್ ಆದರೆ L5 S1 L4 L5 ಆದರೆ ಬ್ಯಾಕ್ ಪೋರ್ಷನಿಗೆ ಜಾಸ್ತಿ ಪೇಯ್ನ್ ಬರ್ತದೆ. ಸೊ ಇದರ ಮೇಲೆ ನಾವು ಅದರ ಯಾವ ಜಾಗದಲ್ಲಿ ಇರ್ಬೋದು ಅಂತ ಅಸೆಸ್ ಮಾಡ್ತೇವೆ. ಅದರ ಅಂದಾಜು ಇದು ಡಿಸ್ಕ್ ಹರ್ನಿಯೇಷನ್ ಇರ್ಬೋದು ಅಂತೇಳಿ. ಇನ್ನು ಕೆಲವು ಕಾರಣಗಳು
ಕೆಲವರು ಈಗ ಅಭ್ಯಾಸ ಇರ್ತದೆ ಪಾಕೆಟ್ ಹಿಂಬದಿ ಪರ್ಸನ್ ಇಟ್ಟುಕೊಳ್ಳುವಂಥದ್ದು, ಇಡೀ ದಿವಸ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅದು ಸಯಾಟಿಕ್ ನರ್ವಿನ ಮೇಲೆ ಪ್ರೆಷರ್ ಹಾಕಿ ಅವರಿಗೆ ಕೆಳಗೆ ಬರ್ಬೋದು. ಅವರಿಗೆ ನಾವು ಸೊಂಟದಲ್ಲಿ ಏನು ಚಿಕಿತ್ಸೆಗಳು ಕೊಟ್ಟರು ಅದು ಏನು ಪ್ರಯೋಜನ ಆಗೋದಿಲ್ಲ. ಒಂದು ಪಾಕೆಟ್ ಇಡುವುದರಿಂದ ಪೇಯ್ನ್ ಬರ್ಬೋದು, ಅದು ಕಾಲಲ್ಲಿ ಕಂಟಿನ್ಯೂಸ್ ಪೇಯ್ನ್ ಇರ್ಬೋದು ಅವರಿಗೆ. ನಂತರ ಸೊ ನ್ಯೂರೋಪತಿಗಳು ಬರ್ಬೋದು. ಹೀಗೆ ಬರುವವರೆಲ್ಲ ಇರ್ತಾರೆ. ಅವರಿಗೆ ಒಂದೇ ಆ ಪಾಕೆಟ್ ಅನ್ನು ಇಟ್ಟುಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೀಗೆ ಕೆಲವೊಂದ್ಸಲ ಇಂತಹ ಸಣ್ಣ ಸಣ್ಣ ಕಾರಣಗಳು ಇರ್ತದೆ. ಇನ್ನು ಕೆಲವರ ಪ್ರೊಫೆಷನ್ ಚೇಂಜ್ ಮಾಡೋದು. ಪ್ರೊಫೆಷನ್ ಅಂತ ಹೇಳೋದ್ರಿಂದ ಉದಾಹರಣೆಗೆ ಒಬ್ಬರು ಮೇಸ್ತ್ರಿ ಇರ್ತಾರೆ, ಅವರು 30 kg ಕಲ್ಲನ್ನು ಎತ್ತಬೇಕು. ಅವರೊಂದು ಯಂಗ್ ಏಜಿಂದಲೇ ಸ್ಟಾರ್ಟ್ ಮಾಡಿದರೆ ಅವರು ತುಂಬ ಗಟ್ಟಿಮುಟ್ಟಿರ್ತಾರೆ. ಡಿಸ್ಕಿನ ಇಲಾಸ್ಟಿಸಿಟಿ ಬಹಳ ಚೆನ್ನಾಗಿರ್ತದೆ. ಅವರಿಗೆ ಡ್ಯಾಮೇಜ್ ಆಗುವಂಥ ರಿಸ್ಕ್ಗಳು ಕಡಿಮೆ ಇರ್ತದೆ. ಆ ಏಜಿಂದಲೇ ತಗೊಳ್ಳುವಾಗ ಅವರ ಆ ಮಸಲುಗಳೆಲ್ಲ ಗಟ್ಟಿಮುಟ್ಟಾಗಿ 50-55 ವರ್ಷ 60 ವರ್ಷ ಆದರೂ ಅವರು ಅದೇ ಕೆಲಸವನ್ನು ಮುಂದುವರಿಸಿದರೆ ಚೆನ್ನಾಗಿ ಮಾಡ್ತಾರೆ ಅದನ್ನು. ಯಾಕೆಂತ ಹೇಳಿದರೆ ಅವರ ಆ ಮಸಲುಗಳೆಲ್ಲ ಅಷ್ಟು ಗಟ್ಟಿಮುಟ್ಟಿರ್ತದೆ, ಅವರಿಗೆ ಡಿಸ್ಕಿನ ಮೇಲೆ ಅಷ್ಟು ಒತ್ತಡ ಬೀಳೋದಿಲ್ಲ. ಅದೇ ಇದರ ಬಗ್ಗೆ ಮಾತಾಡೋಣ, ಒಂದು ಬ್ರೇಕ್ ತಗೊಳ್ಳುವಂತಹ ಸಮಯ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ವಿಷಯಗಳು ನಮ್ಗೆ ಈಗ ತಾನೇ ಗೊತ್ತಾಗ್ತಾ ಇದೆ ಅಂತ. ಇನ್ನಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋದು ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಆರೋಗ್ಯ ಸ್ಪಂದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಸಮಯ ವ್ಯರ್ಥ ಮಾಡೋದು ಬೇಡ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಿದೆ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಎಸ್, ನೀವು ವಿಷಯದ ಬಗ್ಗೆ ಮಾತಾಡ್ತಾ ಇದ್ರಿ, ಯಾವುದೆಲ್ಲ ಕಾರಣಗಳು ಅಂತ. ಒಂದು ಕಾರಣಗಳಲ್ಲಿ ನಾವೀಗ ಕವರ್ ಮಾಡಿದಂತ ಒಂದು ಲಂಬೋಸೇಕ್ರಲ್ ಸ್ಟ್ರೈನ್, ನಂತರ ಹರ್ನಿಯೇಟೆಡ್ ಡಿಸ್ಕೋಜೆನಿಕ್ ಪೇನ್, ನಂತರ ಇನ್ನು ಸ್ಪಾಂಡಿಲೋಸಿಸ್ ಅಂದರೆ ಆವಾಗೊಬ್ಬರು ಕೇಳಿದರು ಮಂಡಿ ಸವೆತ ಇದೆ, ನೋವಿದೆ. ಹಾಗೆ ಈ ಸವೆತ ಇನ್ನೊಂದು ಕಾಮನ್ ಜಾಗ ಲೋ ಬ್ಯಾಕ್, ಲಂಬಾರ್ ಸ್ಪಾಂಡಿಲೋಸಿಸ್, ಸ್ಪಾಂಡಿಲೈಟಿಸ್ ಅಂತ ಹೇಳ್ಬೋದು ಅದನ್ನು. ಹಾಗೆ ಸರ್ವೈಕಲ್, ಆ ಎಲುಬು ಸವೆತ ಇದ್ದಾಗಲೂ ಕೂಡ ಅಲ್ಲಿ ನೋವುಗಳು ಬರ್ಬೋದು. ಮತ್ತು ಇನ್ನೊಂದು ಕೆನಾಲ್ ಸ್ಟಿನೋಸಿಸ್, ಇದು ಬಹಳ ಕಾಮನ್ ಆಗಿರುವಂಥದ್ದು. ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳಿದರೆ ಒಂದು ಕೆನಾಲ್ನಲ್ಲಿ ಈ ಸ್ಪೈನಲ್ ಕಾರ್ಡ್ ಹೋಗ್ತಾ ಇರುವಾಗ ಇಲ್ಲಿ ಡಿಸ್ಕ್ ಇದೆ, ಬೋನ್ ಇದೆ, ಎಷ್ಟೋ ಲಿಗಮೆಂಟ್ಗಳೆಲ್ಲ ಇದೆ, ಅದರಿಂದ ಗಟ್ಟಿ ಹಿಡ್ಕೊಳ್ಳಿಕ್ಕೆ ಕೆಲವು ಟಿಶ್ಯೂಗಳೆಲ್ಲ ಇದೆ. ಇದು ಎಲ್ಲಿಯಾದರೂ ಈ ಒಂದು ಕೆನಾಲ್ನಲ್ಲಿ ಒಳಮುಖವಾಗಿ ಅದು ಬಂದುಬಿಟ್ರೆ ಆವಾಗ ಸ್ಪೈನಲ್ ಕಾರ್ಡ್ನ ಮೇಲೆ ಅದು ಒತ್ತಿ ಬಿಡ್ತದೆ. ಅದನ್ನು ಕೆನಾಲ್ ಸ್ಟಿನೋಸಿಸ್, ಆ ಕೆನಾಲ್ ಸಪುರ ಆಗುವಂಥದ್ದು ಅಂತ ಹೇಳುವಂಥದ್ದು. ಅದಾದಾಗ ಲಕ್ಷಣ ಏನಿರ್ತದೆ ಅಂದರೆ ಪೇಷಂಟ್, ಈಗ ಆ ವ್ಯಕ್ತಿ ನಡೆಯುವಾಗ ಒಂದು 20-30 ಮೀಟ್ರ್ ಸ್ಟೆಪ್ಗಳು ನಡೆದಾಗ ಅದರ ತೀವ್ರತೆಗೆ ಅನುಸಾರವಾಗಿ ಸ್ವಲ್ಪ ಹೊತ್ತಲ್ಲಿ ಕೈಕಾಲೆಲ್ಲ ಕ್ರ್ಯಾಂಪ್ ಬಂದು ಹಿಡ್ಕೊಂಡು ಬಿಡ್ತದೆ. ಅಲ್ಲೇ ಕೂತ್ಕೊಳ್ಬೇಕಾಗ್ತದೆ. ಕೂತ್ಕೊಂಡು ಸ್ವಲ್ಪ ಎಲ್ಲ ತಿಕ್ಕಿದಾಗ ಸರಿಯಾಗ್ತದೆ. ಮತ್ತೆ ಪುನಃ ನಡೆದು ಸ್ವಲ್ಪ ಮುಂದೆ ಹೋಗುವಾಗ ಅದೇ ರೀತಿ. ಇದನ್ನು ಎರಡೂ ಕಾಲಲ್ಲಿ ಬಂದಾಗ, ಒಂದೇ ಕಾಲಲ್ಲಿ ಬಂದರೆ ಅದು ರಕ್ತನಾಳದಲ್ಲಿ ಒತ್ತಡ ಇದ್ದರೂ ಬರ್ತದೆ. ಎರಡೂ ಕಾಲಲ್ಲಿ ಈ ರೀತಿ ಬಂದಾಗ ಅದನ್ನು ನಾವು ಕೆನಾಲ್ ಸ್ಟಿನೋಸಿಸಿಂದ ಬಂದದ್ದು ಅಂತ ಹೇಳುವಂಥದ್ದು. ಅಂದರೆ ಇದು ಈ ಸ್ಪೈನಲ್ ಕಾರ್ಡ್ ಒತ್ತಿ ಹೋಗಲಿಕ್ಕೆ ಕಾರಣ ಏಜ್ ಆದವರಲ್ಲಿ ಎಲುಬುಗಳು ಮಾಲ್ಫಾರ್ಮ್ ಆಗುವಂಥದ್ದು. ಎಲುಬುಗಳು ಈ ಡಿಜನರೇಟ್ ಆಗುವಾಗ ಅದು ಸ್ವಲ್ಪ ಒಳಗಡೆಗೆ ಬೆಳಿಬೋದು. ಪೈಜೆಟ್ಸ್ ಡಿಸೀಸ್, ಎಲುಬಿಗೆ ಸಂಬಂಧಪಟ್ಟಂತಹ ರೋಗಗಳು. ಈ ಬ್ರಾಡ್ ಲಿಗಮೆಂಟ್ ನಾನು ಹಾಗೆ ಹೇಳಿದೆ, ಅದರ ಹೈಪರ್ಟ್ರೋಫಿಯಾಗಿ ಅದು ಕೂಡ ಒಳಗೆ ಒತ್ತುವಂಥದ್ದು. ಡಿಸ್ಕ್ ಹರ್ನಿಯೇಷನ್ ಮಧ್ಯದಲ್ಲಿ, ಇದು ಸೈಡ್ನಲ್ಲಿ ಲ್ಯಾಟ್ರಲ್ ಆಗುವಂಥದ್ದು ಜಾಸ್ತಿ. ಅದು ಸೆಂಟ್ರಲ್ ಇದು ಹರ್ನಿಯೇಷನ್ ಆದರೆ ಅದು ಕೂಡ ಹೋಗಿ ತುಂಬ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಬೀಳ್ಬೋದು. ಇದೆಲ್ಲ ಆದಾಗ ಸ್ಪೈನಲ್ ಕಾರ್ಡ್ ಮೇಲೆ ನೇರ ಒತ್ತಡ ಬೀಳುವಂಥದ್ದು. ಅದು ಪ್ರಾರಂಭ ಹಂತದಲ್ಲಿದ್ದಾಗ ಕಾಲಿಗೆಲ್ಲ ನಡೆಯುವಾಗ ಒತ್ತಡ ಬೀಳುವಂಥದ್ದು. ಮತ್ತು ತೀವ್ರತೆ ಜಾಸ್ತಿ ಆಯ್ತಂದರೆ ಕಾಲಿಗೆ ಬಲ ಕಡಿಮೆ ಆಗುವಂಥದ್ದು, ಯೂರಿನ್ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಅದೆಲ್ಲ ಸರ್ಜಿಕಲ್ ಕೇಸ್ ನಿಜವಾಗಲೂ ಅಂತ. ಅದು ಮುಂದೆ ಹೋದಾಗ, ಈಗ ಬರೀ ನಡೆಯುವಾಗ ಕಾಲು ಹಿಡ್ಕೊಳ್ತದೆ ಅಂದರೆ ಅದನ್ನು ನಾವು ಆಯುರ್ವೇದ, ಮರ್ಮ, ಪಂಚಕರ್ಮ ಚಿಕಿತ್ಸೆಗಳನ್ನೆಲ್ಲ ಯಾವುದು ಆ ಸಂದರ್ಭದಲ್ಲಿ ಅಗತ್ಯ ಇದೆಯೋ ಅದನ್ನು ನೋಡಲಿಕ್ಕೆ ಆಗ್ತದೆ. ಆದರೆ
ಕಾಲಿಗೆ ಬಲ ತುಂಬ ಕಡಿಮೆ ಆಯಿತು, ಮೂತ್ರ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಂತರ ಅಥವಾ ರಿಟೆನ್ಷನ್ ಆಗಿದೆ, ಮತ್ತು ನಾವು ಸ್ವಲ್ಪ ಈ ಸ್ಪೈನಲ್ ಕಾರ್ಡಿಗೆ ತುಂಬ ಟಚ್ ಆದಾಗ ನಮಗೆ ಕೆಲವು ನರಗಳಲ್ಲಿ ನಾವು ಈ ರಿಫ್ಲೆಕ್ಸ್ಗಳನ್ನೆಲ್ಲ ನೋಡಿ ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಅಂಥ ಸಾಧ್ಯತೆಗಳು ಸೈನ್ಗಳು ಬಂದಾಗ ಅದು ಇಮಿಡಿಯೇಟ್ ಸರ್ಜಿಕಲ್ ಕೇಸ್. ಎಸ್ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ 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 ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಾ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಕರೆ ಕಟ್ಟಾಯ್ತು, ನೀವು ಮಾತು ಮುಂದುವರಿಸಿ. ಹಾಗೆ ಈ ಕೆನಾಲ್ ಸ್ಟಿನೋಸಿಸ್ ಇದ್ದುಕೊಂಡು ನರದ ಮೇಲೆ ಅಂದರೆ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಬಿದ್ದು ಅದಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತಂದರೆ ಅದು ಸರ್ಜಿಕಲ್ ಎಮರ್ಜೆನ್ಸಿ. ಅದನ್ನು ನಾವು ಮತ್ತೆ ಚಿಕಿತ್ಸೆ ಮಾಡುವ ಹಾಗಿಲ್ಲ. ಅಂಥವರೆಲ್ಲ ನಾವು ಬಂದರೆ ನಾವು ಇಮಿಡಿಯೇಟ್ ಅದನ್ನು ಸರ್ಜನ್ಸಿಗೆ ರೆಫರ್ ಮಾಡ್ತೇವೆ, ಸ್ಪೈನಲ್ ಸರ್ಜನ್ಸಿಗೆ. ಸೊ ಅದು ಇನ್ನೊಂದು ಕೆನಾಲ್ ಸ್ಟಿನೋಸಿಸ್ ಇಂದ. ಬಟ್ ಕೆನಾಲ್ ಸ್ಟಿನೋಸಿಸ್ ಎಲ್ಲರಿಗೂ ಸರ್ಜರಿ ಬೇಡ. ಹಾಗೆ ನಾನು ಹಾಗೆ ಹೇಳಿದೆ ಅಲ್ಲ, ಹರ್ನಿಯೇಟೆಡ್ ಡಿಸ್ಕ್, ಅದು ಕೂಡ ಹಾಗೆ. ಅದರ ಈಗಿನ ಸಿದ್ಧಾಂತ ಏನಿದೆ ಅಂದರೆ 1.5 ತಿಂಗಳವರೆಗೆ ರೆಸ್ಟ್ ತಗೊಂಡು ಕಡಿಮೆ ಆದರೆ ಅವರಿಗೆ ಸರ್ಜರಿ ಬೇಡ. 1.5 ತಿಂಗಳವರೆಗೆ MRI ಮಾಡುವ ಅಗತ್ಯ ಇಲ್ಲ. 1.5 ತಿಂಗಳವರೆಗೆ ರೆಸ್ಟ್ ಕೊಟ್ಟುಕೊಂಡು ಚಿಕಿತ್ಸೆ ಕೊಡಬೇಕು. ನಾವು ಆಯುರ್ವೇದದಲ್ಲಿ ಆಯುರ್ವೇದ ಕ್ರಮದ ಚಿಕಿತ್ಸೆ ಕೊಡ್ತೇವೆ. ಸೊ ಆ ರೀತಿಯಲ್ಲಿ ಕೊಟ್ಟು ಸಾಮಾನ್ಯ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಸಾಮಾನ್ಯ 98-99% ರೋಗಿಗಳಲ್ಲಿ ನಾವು ಅವರು ಕರೆಕ್ಟಾಗಿ ಚಿಕಿತ್ಸೆಯನ್ನು ಫಾಲೋ ಮಾಡಿದರೆ ಅವರು ಕ್ಯೂರ್ ಆಗಿ ಬಿಡ್ತಾರೆ ಆಯುರ್ವೇದದಲ್ಲಿ. ಹಲೋ 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 ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಬ್ದುಲ್ ಕರೀಂ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ನೀವು ಮಾತಾಡಿ. ಹೇಳಿ ಅಬ್ದುಲ್ ಕರೀಂ ಅವರೇ. ನಾನು ಬೆಳ್ತಂಗಡಿಯಿಂದ. ಸ್ವಲ್ಪ ಒಂದು ನೋವು ರೈಟ್ ಸೈಡ್ ಕಾಲು ನೋವಾಗ್ತದೆ, ಬೆಳಿಗ್ಗೆ ಹೇಳುವಾಗ ಜೋರಾಗಿ. ಅದಕ್ಕೆ ನಿಮ್ಮಲ್ಲೊಂದು ಏನು ಅಂತ ಕೇಳಿ. ಎಷ್ಟು ಸಮಯದಿಂದ ಇದೆ? ಒಂದು 6 ತಿಂಗಳಿಂದ. 6 ತಿಂಗಳಿಂದ ಇದ್ರೆ ಅದು ನಿಮಗೆ ಡಿಸ್ಕಿನ ತೊಂದರೆ ಇರಬಹುದು. ಡಿಸ್ಕ್ ಹರ್ನಿಯೇಷನ್, ಡಿಸ್ಕ್ ಬಲ್ಜ್ ಹಾಗೆ ಆಗಿ ಬರುವಂತದ್ದು. ಸರಿ, ಅದು ಸಾಧ್ಯತೆ ಅದು ಇರುವಂತದ್ದು. ಇನ್ನು ನಿಮ್ಮನ್ನು ಪರೀಕ್ಷೆ ಮಾಡಿ ಹೇಳಬೇಕಾಗ್ತದೆ, ಇನ್ನು ಲಿಸ್ಟೆಸಿಸ್ ಉಂಟಾ ಇಲ್ವಾ, ಬೇರೆ ಏನಾದರೂ ಕಾರಣ ಇರಬಹುದಾ ಅಂತೇಳಿ. ಆದರೆ ಇದಕ್ಕೆ ಸರಿಯಾಗಿ ಚಿಕಿತ್ಸೆನೇ ಬೇಕಾಗ್ತದೆ. ನಾವಿದಕ್ಕೆ ಸಾಮಾನ್ಯ ಮರ್ಮ ಚಿಕಿತ್ಸೆ, ಆಯುರ್ವೇದ ಔಷಧಿಗಳು, ಪಂಚಕರ್ಮ ಬಹಳ ತೀವ್ರತೆ ಇದ್ದಾಗ ಮಾತ್ರ ನಾವು ಪಂಚಕರ್ಮ ಅಂದರೆ ಅಡ್ಮಿಟ್ ಆಗಬೇಕಾಗ್ತದೆ. ಪಂಚಕರ್ಮವನ್ನು ಯಾರಿಗೂ ಕೊಡ್ಬೋದು, ಅದಕ್ಕೆ ಖರ್ಚಾಗುವ ಕಾರಣ ಅತಿ ಅನಿವಾರ್ಯ ಇದ್ದವರಿಗೆ ಮಾತ್ರ ನಾವು ಪಂಚಕರ್ಮವನ್ನು ಸಜೆಸ್ಟ್ ಮಾಡ್ತೇವೆ. ಈ ಮರ್ಮ ಮತ್ತು ಆಯುರ್ವೇದ ಚಿಕಿತ್ಸೆ ತಗೊಳ್ಳೋದ್ರಿಂದ ಇದನ್ನು ಹತೋಟಿಗೆ ತರಬಹುದು. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಹಾಗೆ ಈ ಡಿಸ್ಕ್ ಹರ್ನಿಯೇಷನ್, ಈಗ ಇವರು ಫೋನ್ ಮಾಡಿದವರು, ಅವರಿಗೂ ಈ ಹರ್ನಿಯೇಟೆಡ್ ಡಿಸ್ಕ್ ಇರುವಂಥ ಸಾಧ್ಯತೆ ಜಾಸ್ತಿ. ಇದರಲ್ಲಿ 98-99% ರೋಗಿಗಳು ಯಾವುದೇ ಸರ್ಜರಿ ಅಗತ್ಯ ಇಲ್ಲದೆ ಗುಣ ಹೊಂದ್ತಾರೆ. ಮತ್ತು ಅದರಲ್ಲಿ ಕೂಡ ಹಾಗೆ ಡಿಸ್ಕ್ ಹರ್ನಿಯೇಷನ್ ಕೆಲವೊಮ್ಮೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಆಗಿ ಬರುವಂಥದ್ದೆಲ್ಲ ಇರ್ತದೆ. ಅಂಥದ್ದೆಲ್ಲ ಇದ್ದಾಗ ಅದು ನಮಗೆ ನಿಜವಾಗ್ಲೂ ಈವನ್ MRI ಮಾಡಿದ್ದು ಅದು ಡಿಟ್ಯಾಚ್ ಆಗಿದೆ ಅದನ್ನೆಲ್ಲ ಪೂರ್ತಿ ಅದರಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಅಂಥ ಕೇಸ್ಗಳೆಲ್ಲ ಇದ್ದರೆ ಬಹುಶಃ ಅದು ರೇರ್ ಕೇಸಸ್. ಅಂಥದ್ದೆಲ್ಲ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕಂಟ್ರೋಲಿಗೆ ಬಾರದೇ ಇರ್ಬೋದು. ಹಾಗಾಗಿ ನಾವು 1.5 ತಿಂಗಳ ಪರಿಶ್ರಮದ ನಂತರವೂ ಕೂಡ ನೋವುಗಳು ಜಾಸ್ತಿನೇ ಆಗ್ತಾ ಇದೆ, ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಅದು ಸರ್ಜಿಕಲ್ ಕೇಸ್. ಅದು ಸರ್ಜಿಕಲ್ ಕೇಸ್. ಬಾಕಿ ಕೇಸ್ಗಳು ಯಾವುದೆಲ್ಲ ಕಂಟ್ರೋಲಿಗೆ ಬರ್ತಾ ಇದೆ, ಯಾವುದು ನಮ್ಮ ಮರ್ಮ ಚಿಕಿತ್ಸೆನೋ ಅಥವಾ ಮರ್ಮ ನಾವು ಮತ್ತು ಔಷಧಿ ಕೊಡ್ತೇವೆ, ಅದಾಗಲಿಲ್ಲ ಅಂದರೆ ನಾವು ಪಂಚಕರ್ಮ ಕೊಡ್ತೇವೆ. ಇಷ್ಟಾಗುವಾಗ ರೆಸ್ಪಾನ್ಸ್ ಸಿಗದೇ ಇರುವವರು ಬಹಳ ವಿರಳ. ಅದು ಸಿಗಲಿಲ್ಲ ಅಂದರೆ ನಾವು ಆಗ ಹೇಳುವಂಥದ್ದು ನೀವು ಬೇಕಿದ್ರೆ ಸರ್ಜರಿ ಮಾಡ್ಕೊಳ್ಬೋದು. ಅದು ಬಹಳ ರೇರ್ ಆಗಿ ಸಿಗುವಂಥದ್ದು. ಹಾಗಾಗಿ ಸರ್ಜರಿ ತುಂಬ ಈ ಡಿಸ್ಕಿನ ಸಮಸ್ಯೆಗಳಲ್ಲಿ ಎಲ್ರಿಗೂ ಬೇಕಂದ್ರೆ ಖಂಡಿತ ಬೇಡ. ಸರ್ಜರಿ ಬೇಕಾಗುವಂಥದ್ದು ಬಹಳ ಕಡಿಮೆ ಜನರಿಗೆ. ಸೊ ಡಾಕ್ಟರ್, ಬೆನ್ನು ನೋವು, ಸೊಂಟ ನೋವು, ಇದ್ರ ಎರಡರ ಬಗ್ಗೆ ನೀವು ಸಾಕಷ್ಟು ತಿಳಿಸಿಕೊಟ್ಟಿದ್ದೀರಿ. ಆದರೆ ಕುತ್ತಿಗೆ ನೋವು ಅಂತ ಹೇಳುವಂಥದ್ದು, ಇನ್ನು ಬೆನ್ನು ನೋವು, ಇದು ಇನ್ನೊಂದು ಸಣ್ಣ 1-2-3 ಶಬ್ದಗಳಲ್ಲಿ ಹೇಳ್ತೇನೆ. ಇನ್ನು ಇತರ ಕಾರಣಗಳು ಇದೀಗ ಇನ್ನು ಸಮಯಗಳು ಇದು ಹಾಗೆ ನೋಡಿ, ಆಸ್ಟಿಯೋಪೋರೋಸಿಸ್, ರುಮ್ಯಾಟಿಸಮ್ ಇದೆಲ್ಲ ಇದ್ದಾಗ ಕುತ್ತಿಗೆಯಲ್ಲಿ ಬೆನ್ನಲ್ಲೆಲ್ಲ ನೋವು ಬರ್ಬೋದು. ಅದು ಡಿಸ್ಕಿನ ಸಮಸ್ಯೆಗಳಲ್ಲ, ಅದಕ್ಕೆ ಆ ಮೂಲ ಸಮಸ್ಯೆಗೆ ನಾವು ಚಿಕಿತ್ಸೆ ಮಾಡಬೇಕಾಗ್ತದೆ. ಇನ್ನಿರುವಂಥದ್ದು ಇದು ಎಲ್ಲವೂ ಡಿಸ್ಕಿನ ಸಮಸ್ಯೆಯಿಂದಲ ಸೊಂಟ ನೋವು ಅಂದರೆ ಅಥವಾ ಬೆನ್ನು ನೋವು ಅಂದರೆ ಆಗಿರಬೇಕಾಗಿಲ್ಲ. ಈಗ ಅದರ ಜೊತೆ ಇಲ್ಲೊಬ್ಬರಿಗೆ ತುಂಬ ವೆಯ್ಟ್ ಲಾಸ್ ಇದೆ, ನಾವು TBಯನ್ನು ಸಸ್ಪೆಕ್ಟ್ ಮಾಡ್ಬೋದು.
ಟ್ಯೂಮರನ್ನು ಸಸ್ಪೆಕ್ಟ್ ಮಾಡ್ಬೋದು, ಬೇರೆ ಯಾವುದಾದ್ರೂ ಇನ್ಫೆಕ್ಷನ್ಗಳಲ್ಲಿ ಸಸ್ಪೆಕ್ಟ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಬರ್ಬೋದು. ಬರೇ ಈ ಡಿಸ್ಕಿನ ಸಮಸ್ಯೆಯಿಂದ ಮಾತ್ರ ಇಲ್ಲಿ ಬರ್ತದೆ ಅಂದರೆ, ಅಥವಾ ಡಿಸ್ಕ್ಗಳ ಕಾರಣ ಅಲ್ಲಿ ಎಲುಬು ಅಲ್ಲ, ಅಲ್ಲಿ ಬೇರೆ. ಹಾಗೆ ಗರ್ಭಕೋಶದಲ್ಲಿ ಸಮಸ್ಯೆ ಇದ್ದಾಗ ಬರ್ಬೋದು, ಕಿಡ್ನಿ ಸಮಸ್ಯೆಗಳಿದ್ದಾಗ ಬರ್ಬೋದು, ಕರುಳಿನ ಸಮಸ್ಯೆಗಳು, ಮೇನ್ಲಿ ಲಾರ್ಜ್ ಇಂಟೆಸ್ಟೈನ್ನಲ್ಲಿ ಕೊಲೈಟಿಸ್ಗಳಿದ್ದಾಗ ಸೊಂಟ ನೋವುಗಳು ತುಂಬ ಕಾಮನ್ ಆಗಿರ್ತದೆ. ಸೊ ಹಾಗೆ ಅದನ್ನು ರಿಮೋಟ್ ಪೇಯ್ನ್ಗಳು, ರೆಫರ್ಡ್ ಪೇಯ್ನ್ಗಳು, ಅದು ಸೊಂಟಕ್ಕೆ ಬರುವಂಥದ್ದು. ಅದರ ಮೂಲ ಕಾರಣ ಸೊಂಟದಲ್ಲಿ ಇರೋದಿಲ್ಲ, ಇನ್ನೆಲ್ಲಿಯೂ ಇರ್ತದೆ. ಸೊ ಆ ರೀತಿಯಲ್ಲಿ ಕೂಡ ಸೊಂಟ ನೋವು ಬರೋದು ಇರ್ತದೆ. ಸೊ ಅದನ್ನು ನಾವು ಆ ರೋಗಿಯ ಲಕ್ಷಣಗಳು, ಅದರ ಕೋರ್ಸ್, ಡಿಸೀಸ್ನ ಕೋರ್ಸ್, ಅದನ್ನೆಲ್ಲ ನೋಡಿಕೊಂಡು ಅದನ್ನು ಐಡೆಂಟಿಫೈ ಮಾಡಬೇಕಾಗ್ತದೆ. ಹಾಗೆ ನೀವೀಗ ಕುತ್ತಿಗೆ ನೋವಿಗೆ ಬಂದ. ಖಂಡಿತವಾಗ್ಲು ಈಗ ಬೆನ್ನು ನೋವು, ಸೊಂಟ ನೋವು ಹೇಗೆ ನಮ್ಮನ್ನ ಕಾಡ್ತಾ ಇದೆಯೋ ಅದೇ ರೀತಿ ನಮ್ಮೆಲ್ಲರ ಖುಷಿ ಇರುವಂತದ್ದು ನಮ್ಮ ಮುಖದಲ್ಲಿ ಅಂತ ಹೇಳ್ಬೋದು. ಆದ್ರೆ ಮುಖದ ಕೆಳಗಡೆ ನೋವು ಇದ್ರೆ ಬಹುಶಃ ಖುಷಿ ಕೂಡ ಮಾಯ ಆಗ್ತದೆ. ಹಾಗಾಗಿ ಕುತ್ತಿಗೆ ನೋವಿನ ಬಗ್ಗೆ ನೀವು ನಮ್ಗೆ ತಿಳಿಸ್ಕೊಡಿ. ಕುತ್ತಿಗೆ ನೋವು ಹೇಳುವ ಮೊದಲು ಇನ್ನೊಂದು 2 ಪಾಯಿಂಟ್ ಬಿಟ್ಟದ್ದು ಹೇಳ್ತೇನೆ. ಫ್ಲಾಟ್ ಫುಟ್ ಅಂತ ಇನ್ನೊಂದಿದೆ. ಫ್ಲಾಟ್ ಫುಟ್ ಯಾಕೆಂತ ಹೇಳಿದ್ರೆ ಬಹಳ ಮುಖ್ಯ, ನಮ್ಮಲ್ಲಿ ಬಹಳ ನೆಗ್ಲೆಕ್ಟೆಡ್ ಐಟಮ್ ಇದು. ಫ್ಲಾಟ್ ಫುಟ್ ಹುಟ್ಟುವಾಗಲೇ ಇರ್ತದೆ. ಒಂದು ಮಗು ನಡಿಲಿಕ್ಕೆ ಶುರು ಮಾಡುವಾಗ ಆ ಮಗುವಿನ ಫ್ಲೂಟ್ ಫ್ಲಾಟ್ ಹೌದಾ ಅಲ್ವಾ ಅಂತೇಳಿ ಗೊತ್ತಾಗ್ತದೆ. ಫ್ಲಾಟ್ ಇದ್ರೆ ಅಂದ್ರೆ ನಮಗೆ ಒಂದು ಕರ್ವೇಚರ್ ಇರ್ತದೆ ಕಾಲ ಅಡಿಗೆ. ಆ ಕರ್ವೇಚರ್ ಇಲ್ಲ ಅಂದರೆ ಕಾಲು ಪೂರ್ತಿ ನೆಲದಲ್ಲಿ ನಿಲ್ತದೆ. ನಿಂತ ಆ ಮಕ್ಕಳನ್ನು ನೀವು ಆ ಸಣ್ಣ ಏಜಲ್ಲಿ ಒಂದು 2 ವರ್ಷ ನೀವು ಆರ್ಥೋದವರ ಹೋದರೆ ಅದನ್ನೆಲ್ಲ ಅವರು ಮೆಜರ್ ಎಲ್ಲ ಮಾಡಿ ಆ ಮಗುವಿನ ಕಾಲಿಗೆ ಎಷ್ಟು ಕರ್ವೇಚರ್ ಬೇಕು ಅಂತ ನೋಡಿಕೊಂಡು ಒಂದು ಅಳತೆಯ ಸಣ್ಣ ರಬ್ಬರ್ ಪೀಸ್ ಹಾಕಿ ಚಪ್ಪಲಿಗಳಿಗೆ ಅಂಟಿಸಿ ಕೊಡ್ತಾರೆ. ಅದನ್ನು 2 ವರ್ಷ ಈ ಮಕ್ಕಳು ಹಾಕಿದರೆ ಅವರ ಕಾಲು ಮೊದಲಿನ ಹಾಗೆ ಎಲ್ಲ ಹೇಗೆ ಬೇಕೋ ಹಾಗೆ ಆಗ್ತದೆ. ಅದನ್ನು ಸಣ್ಣ ಮಕ್ಕಳಿರುವಾಗ ಅಪ್ ಟು ಎಡೋಲಸೆನ್ಸ್ ಅದು ಪರ್ಮನೆಂಟ್ ಚೇಂಜ್ ಆಗಿ ಅವರಿಗೆ ಕರೆಕ್ಟಾಗಿ ಸಿಗ್ತದೆ. ಅದು ಕಳೆದ್ರೆ ಕೂಡ ಚೇಂಜ್ ಆಗ್ತದೆ, ಆದರೆ ಮತ್ತೆ 2 ವರ್ಷದಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಚಪ್ಪಲನ್ನು ಲೈಫ್ ಲಾಂಗ್ ಹಾಕಬೇಕಾಗಿ ಬರ್ಬೋದು. ತುಂಬ ಚೇಂಜ್ ಅಷ್ಟು ಬೇಗ ಬರದೇ ಇರ್ಬೋದು ಏಜ್ ಆದ ಹಾಗೆ. ಆದರೆ ಈ ಫ್ಲಾಟ್ ಫುಟ್ ಇಶ್ಯೂ ಇದ್ದಾಗ, ಫ್ಲಾಟ್ ಫುಟ್ ಅಂದರೆ ಗೂಗಲ್ ಮಾಡಿ ನೋಡಿದರೆ ಫ್ಲಾಟ್ ಫುಟ್ ಅಂದರೆ ಏನು ಅಂದರೆ ಸರಿ ಅರ್ಥ ಆಗುವಾಗ ಅದರಲ್ಲಿದೆ. ನಮ್ಮ ಕಾಲ ಒಳಭಾಗ ಸ್ವಲ್ಪ ಮೇಲ್ಭಾಗಕ್ಕೆ ಕರ್ವೇಚರ್ ಇರ್ತದೆ, ಆ ಕರ್ವೇಚರ್ ಬೇಕು. ಅದಿಲ್ಲ ಅಂತ ಹೇಳಿದರೆ ನಮ್ಮ ಇಲ್ಲಿ ಆ ಈಕ್ವಿಲಿಬ್ರಿಯಮ್, ಅದನ್ನು ನಾವು ನಿಲ್ಲಬೇಕಿದ್ರೆ ಏನು ನಮ್ಮ ಲೋ ಬ್ಯಾಕಿಗೆ ಸ್ಟೆಬಿಲಿಟಿ ಸಿಗಬೇಕು ಅದು ಸಿಗೋದಿಲ್ಲ. ಅವರು ಬೇಗ ಸೊಂಟ ನೋವಿಂದ ಸಫರ್ ಆಗ್ತಾರೆ. ಸೊ ಫ್ಲಾಟ್ ಫುಟ್ ಇದ್ದಾಗ ಅವರು ಫ್ಲಾಟ್ ಫುಟಿಗೆ ಬೇಕಾದಂಥ ವ್ಯವಸ್ಥೆ ಅಂದರೆ ಅದಕ್ಕೆ ಒಂದು ಫುಟ್ ವೇರ್ ಸಿಗ್ತದೆ, ಅದನ್ನು ಹಾಕಿಸ್ಕೊಳ್ಬೇಕು. ಸೊ ಕೆಲವೆಲ್ಲ ಇಂಥದ್ದೆಲ್ಲ ಸಣ್ಣ ವಿಷಯಗಳು ಬಹಳ ಮಂದಿ ಅದನ್ನು ನಾವು ನೋಡ್ತೇವೆ. ಎಷ್ಟೋ ಜನ 35-40 ವರ್ಷ ಆದಾಗಲೂ ಅದನ್ನು ಅಲ್ಲಿವರೆಗೆ ಯಾರು ಒಬ್ಸರ್ವ್ ಮಾಡಿರೋದಿಲ್ಲ. ಬಟ್ ಅದು ನಮ್ಮಲ್ಲಿ ತುಂಬ ಅಂಡರ್ ಡಯಾಗ್ನೋಸ್ಡ್. ಅದು ತೊಂದರೆ ಎಷ್ಟೋ ಜನರಿಗೆ ಕೊಡ್ತದೆ. ಅದನ್ನು ಮಾಡಿದಾಗ ಸ್ವಲ್ಪ ಸಮಯ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಎಷ್ಟೋ ಸಮಯದಿಂದ ಹೋಗದೇ ಇರುವ ಸೊಂಟ ನೋವು ಅವರಿಗೆ ಗುಣ ಆಗಿ ಬಿಡ್ತದೆ. ಹೀಗೆಲ್ಲ ಇರ್ತದೆ. ಕುತ್ತಿಗೆ ನೋವಿಗೆ ಬರುವ ಡಾಕ್ಟರ್, ಕುತ್ತಿಗೆ ನೋವು ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ವಿಳಂಬ ಆಗ್ತದೆ ಅಂತ ಅನಿಸ್ತದೆ, ಯಾಕಂದ್ರೆ ಒಂದು ಕರೆ ಶುರುವಾಗಿದೆ. ಹಲೋ ಹಲೋ ಹಲೋ, ನಮಸ್ತೆ. ಯಾರಿದು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಧರ್ಮಸ್ಥಳದಿಂದ. ತಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ನೀವು ಮಾತಾಡಬಹುದು, ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ನಮಸ್ಕಾರ. ನಮಸ್ಕಾರ. ಮಲಯಾಳത്തിൽ പറയാം. ಕನ್ನಡ ಬರ್ತದೆ, ಕನ್ನಡ ಮಲಯಾಳ ನೀವು ಹೇಗೂ ಹೇಳ್ಬಹುದು, ನನಗೆ ಅರ್ಥ ಆಗ್ತದೆ, ಮಾತನಾಡಲಿಕ್ಕೆ ಬರ್ತದೆ. ನಾನು ಒಂದು 10-15 ವರ್ಷದ ಮುಂಚೆ ಈ ಕಾಲು ಜಾರಿ ಬಿದ್ದದು. ಬೀಳುವಾಗ ಏನಂತ ಹೇಳಿದ್ರೆ ಕೆಳಗೆ ಹೋಗಲು ಕೈ ಕೊಟ್ಟೆ, ಬಲ ಬುದ್ಧ ಕೊಟ್ಟೆ, ಕೈ ಕೊಟ್ಟೆ. ಅದು ಎದ್ದಾಗ ಮತ್ತೆ ಬಿದ್ದು ಆಗಿನ ಕೈ ಕೊಟ್ಟೆ, 2 ಕೈ ಕೊಟ್ಟು ಆವತ್ತು ರಾತ್ರಿ ತುಂಬಾ ಕೈ ನೋವು ಜ್ವರ ಆಯ್ತು. ಮರುದಿವಸ ಹೋಗಿ ಅಡ್ಮಿಟ್ ಆದೆ. ಅಡ್ಮಿಟ್ ಆಗಿ ಒಂದು 3 ದಿವಸ ಇದ್ದ ಸರಿ ಇದ್ದ ತನಕ ಈ ಭುಜ ತುಂಬಾ ನೋವು. ಎಲ್ಲಿ ನೋವು ಈಗ? ಭುಜ, ಕೈ ಭುಜ. ಕೈ ಭುಜ. ಹೌದೌದು. ಮತ್ತೆ ಬೆನ್ನು ನೋವು ಅಂತ ಹೇಳಿ ನಾನು ಬೈಕಲ್ಲಿ ಹೋಗುವಾಗ ಒಂದು ಹಳ್ಳಕ್ಕೆ ಬಿದ್ದದ್ದು. ಬಿದ್ದಾದ ಮೇಲೆ ಬೈಕ್ ಬಂದು ನನ್ನ ಬೆನ್ನಿಗೆ ಬಿದ್ದದ್ದು. ಮತ್ತೆ ಬೇರೆ ಜನ ಬಂದು ಅದನ್ನು ತೆಗೆದು ಮತ್ತೆ ಎದ್ದು ಬಂದೆ. ಅದಕ್ಕಿಂತ ಬೆನ್ನು ನೋವು ತುಂಬಾ ಜಾಸ್ತಿ. ಅದೊಂದು 10 ವರ್ಷ ಜಾಸ್ತಿ ಆಯ್ತು. ಕೆಲವು ಸರಿ ಅಡ್ಮಿಟ್ ಆದಾಗ ಅವ್ರು ಹೇಳೋದು ಈ ಶುಗರ್ ಇರೋದ್ರಿಂದ ಹಾಗೆ ನೋವು ಬರ್ತದೆ ಅಂತೇಳಿ. ಶುಗರ್ ರೀತಿ 2 ಉಂಟು, 10 ವರ್ಷ ಮೇಲ್ಪಟ್ಟಾಯ್ತು. ಬಹಳ ನೋವು. ಆಸ್ಪತ್ರೆಗೆ ಅಡ್ಮಿಟ್ ಆದ, ನಮ್ಗೆ ಕಡಿಮೆ ಆಗಿಲ್ಲ. ಮತ್ತೆ ಒಂದು 10 ತಿಂಗಳ ಮುಂಚೆ ಮಂಗಳೂರು ಸಾಪಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ
ಅಡ್ಮಿಟ್ ಆದ್ರೆ ಹಾಂ ಕಡಿಮೆ ಆಗೋದಿಲ್ಲ ಬೆನ್ನು. ಹಾಂ ನೋಡಿ ಸರಿ, ನೋಡಿ ನಿಮ್ಮದು ಈಗ ಲಕ್ಷಣಗಳನ್ನು ನಾನು ನಿಮ್ಮನ್ನು ಪರೀಕ್ಷೆ ಮಾಡದೆ ಹೇಳುವಾಗ ಪೂರ್ತಿ ನಾವು ಸರಿ ಹೇಳಬೇಕು ಅಂತಿಲ್ಲ, ಆದರೂ ಇದನ್ನು ಅಂದಾಜು ಮಾಡಿ ಹೇಳಿದರೆ ನಿಮಗೆ ಈ ಭುಜದಲ್ಲಿ ನಾವಿದನ್ನು ನೀವು ಬಿದ್ದಾಗ ಅಲ್ಲಿ ಲಿಗಮೆಂಟ್ ಟೆಂಡಾನ್ಗಳೆಲ್ಲ ಇರ್ತದೆ, ಅದೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಇದದು, ಅಲ್ಲಿ ಕ್ಯಾಪ್ಸೂಲುಗಳು ಅದಕ್ಕೆಲ್ಲ ಡ್ಯಾಮೇಜ್ ಆಗಿ ನಿಮಗೆ ಈಗ ಸಮಸ್ಯೆ ಆಗಿರ್ಬೋದು. ಇದನ್ನು ನಾವು ನೀವು ಬಂದರೆ ನಾವು ಪರೀಕ್ಷೆ ಮಾಡಿ ಇದನ್ನು ಚೆನ್ನಾಗಿ ಹೇಳಲಿಕ್ಕಾಗ್ತದೆ. ಸಾಮಾನ್ಯ ಇದಕ್ಕೆ ಮರ್ಮ ಚಿಕಿತ್ಸೆ ತುಂಬ ಸಲ ಬೇಕಾಗ್ತದೆ. ಒಂದು 10 ಸಿಟ್ಟಿಂಗ್ ಎಲ್ಲ ಮರ್ಮ ಚಿಕಿತ್ಸೆ ಮತ್ತು ಒಂದು 5-6 ತಿಂಗಳುಗಳ ಆಯುರ್ವೇದ ಔಷಧಿಗಳನ್ನು ಸೇವನೆ ಮಾಡುವಂಥದ್ದೆಲ್ಲ ಇದಕ್ಕೆ ಬೇಕಾಗ್ತದೆ. ಯಾವುದು ನಿಮ್ಮ ಭುಜದ ಸಮಸ್ಯೆಗೆ. ಮತ್ತು ಸೊಂಟದ ಭಾಗದಲ್ಲಿ ನೋವು, ಬೈಕ್ ನಿಮ್ಮ ಮೇಲೆ ಬಿದ್ದು ಅದು ಏನು ಡ್ಯಾಮೇಜ್ ಆಗಿದೆ, ಯಾವ ರೀತಿ ಆಗಿದೆ ಅಂತ ನೋಡಿಕೊಂಡು ಅದನ್ನು ಸಹ ಇದು ಮಾಡ್ಬೋದು. ಅದಕ್ಕೂ ಹಾಗೆ ಕೆಲವು ಆಸನಗಳು, ಕೆಲವು ಎಕ್ಸರ್ಸೈಸ್ಗಳು, ಕೆಲವೊಂದು ಜಾಗ್ರತೆಗಳನ್ನೆಲ್ಲ ಮಾಡಿದರೆ ಬಹಳಷ್ಟು ಅದನ್ನು ನಿಮ್ಮ ವಯಸ್ಸೆಷ್ಟಾಯ್ತು ಈಗ? 65. ಇಲ್ಲ, ಅದನ್ನು ಜಾಗ್ರತೆ ತುಂಬ ಮಾಡಬೇಕಾಗ್ತದೆ. ಈ ಏಜಲ್ಲಿ ಬಿದ್ದು ನಿಮಗೆ ಅಲ್ಲಿ ನೋವೆಲ್ಲ ಇದೆ ಅಂದರೆ ಅದು ಎದುರು ಬಗ್ಗುವಂಥದ್ದು, ಭಾರ ಎತ್ತುವಂಥದ್ದೆಲ್ಲ ಮಾಡಬಾರ್ದು ನೀವು. ಸೊ ಹಾಗೆಲ್ಲ ಜಾಗ್ರತೆಯಲ್ಲಿ ಇದ್ದುಕೊಂಡು ಚಿಕಿತ್ಸೆ ಮಾಡಿದರೆ ಅದನ್ನು ಚೆನ್ನಾಗಿ ಹತೋಟಿಯಲ್ಲಿ ಇಡ್ಬೋದು. ಸರಿ, ಆದರೆ ಅದಕ್ಕೆ ನಿಮ್ಮ ಭುಜದಕ್ಕೆ ಮಾತ್ರ ಮರ್ಮ ಚಿಕಿತ್ಸೆ ಇಲ್ಲದೆ ಅದು ಪ್ರಯೋಜನ ಆಗಲಿಕ್ಕಿಲ್ಲ. ಅದು ನಿಮಗೆ ಕಡೆಗೆ ನೀವು ಇದು ಮಾಡಿದರೆ ಫೋನ್ ನಂಬರ್ ಮತ್ತು ಅಡ್ರೆಸ್ ಅದೆಲ್ಲ ನಿಮಗೆ ಗೊತ್ತಾಗ್ತದೆ. ಇದು ಉಕ್ಕಿನಡ್ಕ, ನಮ್ಮದು ಮಂಗಳೂರಿನಲ್ಲಿಯೂ ಬ್ರಾಂಚ್ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ನೋಡಿ ಸರ್, ಅವರು ಎಲ್ಲಿ ನೀವು ಅವರನ್ನ ಭೇಟಿ ಆಗ್ಬೋದು ಅಂತ ಸವಿಸ್ತಾರವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ, ಆಗ್ಬೋದಾ? ಓಕೆ ಸರ್, ಥ್ಯಾಂಕ್ ಯು. ಡಾಕ್ಟರ್, ಸಮಯ ಬಹಳ ಕಮ್ಮಿ ಇದೆ, ಬೇಗ ನೀವು ಕುತ್ತಿಗೆ ನೋವು ಬಗ್ಗೆ ತಿಳಿಸ್ಕೊಡಿ. ಸರಿ, ಎಷ್ಟು ಹೊತ್ತಿನಲ್ಲಿ ಹೇಳಬೇಕು ಹೇಳಿ? ಇನ್ನು 5 ನಿಮಿಷದೊಳಗಡೆ ಹೇಳಿದ್ರೆ ಮರ್ಮ ಚಿಕಿತ್ಸೆಗೆ ನಾವು ಹೋಗ್ಬೋದು. ಸರಿ, ಇದು ಕುತ್ತಿಗೆ ನೋವು ಈಗ ನಾನು ಹೇಳಿದಲ್ಲ, ಇಲ್ಲೇ ಇದ್ದ ಹಾಗೆ ಇಲ್ಲಿ ಕುತ್ತಿಗೆಯಲ್ಲಿ ಕೂಡ ಡಿಸ್ಕಿನ ಅದೇ ರೀತಿಯ ಡಿಸ್ಕಿನ ತೊಂದರೆಗಳು, ಸ್ಪಾಂಡಿಲೈಟಿಸ್, ಸ್ಪಾಂಡಿಲೋಸಿಸ್ಗಳು, ಡಿಸ್ಕೋಜೆನಿಕ್ ಪೇಯ್ನ್ಗಳು ಎಲ್ಲ ಬರ್ಬೋದು. ಇಲ್ಲಿ ಇದೇನೆಂದರೆ ನಾವು ಮೇಲೆ ನೋಡಿ ಕೆಲಸ ಮಾಡೋದು, ತುಂಬ ಕೈಯಿಂದ ಭಾರ ಎತ್ತೋದು, ಕೈ ಕುತ್ತಿಗೆಗೆ ಸಡನ್ ಜರ್ಕಿ ಮೂಮೆಂಟು ಸಿಗುವಂಥದ್ದು, ಇಂಥದ್ದೆಲ್ಲ ಆಗಿ ಡಿಸ್ಕಿಗೆ ಡ್ಯಾಮೇಜ್ ಆಗುವಂಥದ್ದು ಜಾಸ್ತಿ. ಮತ್ತು ಇನ್ನೊಂದು ಏಜ್ ರಿಲೇಟೆಡ್, ನಾನಾಗಿ ಹೇಳಿದಂತೆ ಎಲುಬು ಸವೆತ ಆಗುವಂಥದ್ದೆಲ್ಲ. ಈ ಕುತ್ತಿಗೆಯಲ್ಲೂ ಹಾಗೆ ಡಿಸ್ಕಿನ ತೊಂದರೆ ಮೇಲೆ ಇದ್ದರೆ ನೋವು ಹೀಗೆ ಮೇಲ್ಭಾಗಕ್ಕೆ ಹೋಗ್ಬೋದು. ಇದನ್ನು ಈ ತಲೆಯ ಹಿಂಭಾಗ, ಈ ಭಾಗದಲ್ಲಿ ಇಲ್ಲೆಲ್ಲ ನೋವು ಬರ್ಬೋದು. ಹಾಗೆ ಡಿಸ್ಕಿನ ಮಧ್ಯಭಾಗದಲ್ಲಿದ್ದರೆ ಭುಜಕ್ಕೆ, ಅದೇ ಡಿಸ್ಕಿನ ಕೆಳಭಾಗ 6-7 ರೇಂಜಲ್ಲೆಲ್ಲ ಇದ್ದರೆ ಕೈಗೆ, ಬೆರಳುಗಳಿಗೆಲ್ಲ ನೋವು ಬರ್ಬೋದು. ಅದು ಕುತ್ತಿಗೆ ತಿರುಗಿಸುವಾಗ ಕೈಗೆ ನೋವು ಬಂದಾಗ ಆಗೋದು, ಶಾಕ್ ಬಂದಾಗ ಆಗ್ತದೆ. ಮೂಮೆಂಟ್ ನನಗೆ ಕೊಟ್ಟ ಕೂಡಲೇ ಶಾಕ್ ಬಂದಾಗ ಆಗ್ತದೆ ಅಂದರೆ ಅದು ಡಿಸ್ಕ್ ಹರ್ನಿಯೇಷನ್ ಆದದ್ದು ಅಂತಲೇ ಅರ್ಥ. ಡಿಸ್ಕಿಗೆ ಡ್ಯಾಮೇಜ್ ಆಗಿ ಅದು ನರದ ಮೇಲೆ ಒತ್ತುತ್ತಾ ಇದೆ ಅಂತೇಳಿ. ಸೊ ಈ ರೀತಿಯಲ್ಲಿ ಕುತ್ತಿಗೆಯಲ್ಲಿ ಕೂಡ ಬರೀ ಸ್ಟ್ರೈನಿಂದ ಡಿಸ್ಕ್ ಹರ್ನಿಯೇಷನ್ ಆಗಿ, ಡಿಸ್ಕ್ ಬಲ್ಜ್ ಆಗಿ, ಹೀಗೆ ಬೇರೆ ಬೇರೆ ಹೇಗೆ ಈ ಸೊಂಟದ ಭಾಗದಲ್ಲಿ ಆಗ್ತದೆ ಅದೇ ರೀತಿ ಅಲ್ಲಿ ಕೂಡ ಆಗ್ತದೆ. ಹಾಗೆ ಲೇಡೀಸಲ್ಲಿ ಇನ್ನೊಂದು ಸರ್ವೈಕಲ್ ರಿಬ್ ಅಂತೇಳಿ, ಅದು ಕೂಡ ನೋವು ಅವರಿಗೆ ಕುತ್ತಿಗೆಯಲ್ಲಿ ಇರ್ತದೆ, ಒಂದು ಎಕ್ಸ್ಟ್ರಾ ರಿಬ್ ಆಗಿ ಅದು ರಕ್ತನಾಳವನ್ನು ಒತ್ತಿ ಅವರಿಗೆ ಕೈಗೆ ನೋವು ಬರೋದು. ಅದು ಮಿಮಿಕ್ಸ್, ಡಿಸ್ಕಿನ ತೊಂದರೆ ಅಂತೇಳಿ ಮಿಮಿಕ್ ಆಗ್ತದೆ. ಸೊ ಅದಕ್ಕೆ ಮಾತ್ರ ಸಮಸ್ಯೆ ಬೇರೆ ಇರ್ತದೆ, ಅದು ಡಿಸ್ಕಿನ ಇದರಲ್ಲಿ ಇರೋದಿಲ್ಲ. ಹಾಗೆ ಈ ಕುತ್ತಿಗೆ ನೋವು ಸಾಮಾನ್ಯವಾಗಿ ಇದೇ ರೀತಿಯಲ್ಲಿ ಕಾರಣಗಳು ಇಲ್ಲಿಯ ಸ್ಟ್ರೈನ್ ಇಂದ ಬರ್ತದೆ. ಅದಕ್ಕೂ ಕೂಡ ಹಾಗೆ ಎತ್ತರದ ದಿಂಬು ಇಡದೆ ಮಲ್ಕೊಳ್ಳುವಂಥದ್ದು, ದಿಂಬು ಇಡದೆ ಮಲ್ಕೊಳ್ತಾರೆ ಕೆಲವರು, ಅದು ತಪ್ಪೇ. ದಿಂಬು ಸಾಮಾನ್ಯ ಒಂದು ಬೆಡ್ಶೀಟನ್ನು ಫೋಲ್ಡ್ ಮಾಡಿದರೆ ಎಷ್ಟು ದಪ್ಪ ಬರ್ತದೆ ಅಷ್ಟು ಇಡ್ಲೇಬೇಕು, ಎಲ್ಲರೂ ಕೂಡ ಇಡ್ಲೇಬೇಕು. ಯಾಕೆ ಅಂತ ಹೇಳಿದರೆ ನೀವು ಸೈಡ್ ಮಲ್ಕೊಳ್ಳುವಾಗ ತುಂಬ ಗ್ಯಾಪ್ ಆಗ್ತದೆ, ಇಲ್ಲದಿದ್ದರೆ ಅದು ಅದೇ ಕುತ್ತಿಗೆ ನೋವಿಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ದಿಂಬಿಟ್ರೆ ಅನಗತ್ಯ ಕೈ ನಿಮಗೆ ಗೊತ್ತಿಲ್ಲದೆ ನಿದ್ದೆಯಲ್ಲಿ ಹೋಗೋದು ತಪ್ತದೆ. ಕುತ್ತಿಗೆಗೆ ಆವಾಗ ಡಿಸ್ಕಿಗೆ ಡ್ಯಾಮೇಜ್ ಆಗುವಂಥದ್ದು, ನರಗಳು ಸಿಕ್ಕಾಕುವಂಥದ್ದು. ಆದರೆ ಎಷ್ಟಿರಬೇಕೆಂದರೆ ಒಂದು ಬೆಡ್ಶೀಟನ್ನು ಫೋಲ್ಡ್ ಮಾಡಿದರೆ ಎಷ್ಟು ದಪ್ಪ ಆಗ್ತದೆ ಅಷ್ಟು, ಇಷ್ಟಿಷ್ಟು ಎತ್ತರ 2 ದಿಂಬು 3 ದಿಂಬೆಲ್ಲ ಇರ್ತಾರೆ, ಅದೆಲ್ಲ ಕುತ್ತಿಗೆ ಸಮಸ್ಯೆಗೆ ಕಾರಣ ಆಗ್ತದೆ. ಹಾಗೆ ಕಂಪ್ಯೂಟರ್ಗಳಲ್ಲೆಲ್ಲ ಕೆಲಸ ಮಾಡುವಾಗ ಪ್ರತಿ 20 ನಿಮಿಷಕ್ಕೊಮ್ಮೆ ಕುತ್ತಿಗೆಯನ್ನು ಸ್ಟ್ರೆಚ್ ಮಾಡಿಕೊಳ್ಳುವಂಥದ್ದು, ಕುತ್ತಿಗೆಗೆ ಬೇಕಾದ ವ್ಯಾಯಾಮವನ್ನು ಸ್ವಲ್ಪ ಹೊತ್ತು ಕೊಡುವಂಥದ್ದು, ಇದೆಲ್ಲ ಅಲ್ಲಿ ಆ ಡಿಸ್ಕಿನ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಕುತ್ತಿಗೆ ನೋವು ಬಾರದ ಹಾಗೆ ಕುತ್ತಿಗೆ ನೋವು ಇರುವವರು ಕೂಡ ಈ ಸ್ಟ್ರೆಚಿಂಗನ್ನು ಮಾಡಬೇಕು. ನಂತರ ಇದು ಓವರ್ ಸ್ಟ್ರೆಚಿಂಗ್ ಮಾಡಬಾರ್ದು. ನಂತರ ದಿಂಬು ಹಾಗೆ ಬಹಳ ತೆಳ್ಳಗಿನ ದಿಂಬನ್ನು, ಅಂದರೆ ಒಂದು ಬೆಡ್ಶೀಟ್ ಫೋಲ್ಡ್ ಮಾಡಿದರೆ ಆಗುವಷ್ಟು ಇಡಬೇಕು. ಸೊ ಈ ರೀತಿಯೆಲ್ಲ ಮಾಡಿಕೊಂಡು ಕುತ್ತಿಗೆ ನೋವಿದ್ದಾಗ ಜಾಗ್ರತೆ ಮಾಡ್ಕೊಳ್ಬೋದು. ಮತ್ತು ನಾನು ಆಗ ಹೇಳಿದ ಹಾಗೆ ಮರ್ಮ ಚಿಕಿತ್ಸೆ
ಆಯುರ್ವೇದ ಚಿಕಿತ್ಸೆ ಅಗತ್ಯ ಬಿದ್ದರೆ ಪಂಚಕರ್ಮ ಚಿಕಿತ್ಸೆ ಮಾಡಿದರೆ ಅದನ್ನು ಗುಣ ಮಾಡಲಿಕ್ಕೆ ಆಗ್ತದೆ. ಡಾಕ್ಟರ್, ನೀವೇ ಹೇಳಿದ್ರಿ ಮರ್ಮ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಅಂತ. ಈ 3 ಚಿಕಿತ್ಸೆಗಳು, ಈ 3 ನೋವಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ? ನೋಡಿ, ಇಲ್ಲಿ ಮರ್ಮ ಚಿಕಿತ್ಸೆ ಅಂತ ಹೇಳಿದರೆ ಅದು ಮ್ಯಾನಿಪುಲೇಷನ್ ಅಂತ ಹೇಳಿದರೆ ಇದೆಲ್ಲ ಮೆಕ್ಯಾನಿಕಲ್ ಪ್ರಾಬ್ಲಮ್ಗಳು, ಇಂಜುರಿಗಳಾಗಿರ್ತದೆ, ಅಲ್ಲಿ ಡ್ಯಾಮೇಜ್ ಆಗಿರ್ತದೆ, ಡಿಸ್ಕ್ ಬಲ್ಜ್ ಆಗಿರ್ತದೆ. ಸೊ ಡಿಸ್ಕ್ ಬಲ್ಜ್ ಆದ ಡಿಸ್ಕ್ ಪೂರ್ತಿ ಒಳಗೆ ಹೋಗ್ತದೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅದು ಪೂರ್ತಿ ಒಳಗೆ ಹೋಗಿ ಮೊದಲಿನ ಹಾಗೆ ಆಗ್ತದೆ ಅಂದರೆ ಅದು ಆಗೋದಿಲ್ಲ. ಆದರೆ ಅದು ನರದ ಮೇಲೆ ಒತ್ತಡವನ್ನು ಪೂರ್ತಿ ನಿಲ್ಲಿಸಿ ವರ್ಷಗಟ್ಟಲೆ ಆರಾಮ ಇರ್ಲಿಕ್ಕೆ ಆಗ್ತದೆ ಅಂದರೆ ಆಗ್ತದೆ. ಸೊ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅಂದರೆ ಅವನಿಗೆ ಅವರ ರುಟೀನ್ ಸರಿ ಮಾಡ್ಲಿಕ್ಕೆ ಆದ್ರೆ ಆಯ್ತು ನಮ್ಮಿಂದ. ಸೊ ಅದು ಕ್ಯೂರ್. ಪುನಃ MRI ಮಾಡುವಾಗ ಅಲ್ಲಿ ಸ್ವಲ್ಪ ಬಲ್ಜ್ ಅದು ಇದ್ದೇ ಇರ್ತದೆ. ಏನು ಇಲ್ಲದವನಿಗೆ ನೋಡಿದ್ರೆ ಒಂದು ಏಜ್ ಆದ ನಂತರ ಅಲ್ಲಿ ಬಲ್ಜ್ ಇರ್ತದೆ. ಯಾಕೆಂತ ಹೇಳಿದ್ರೆ ನಮ್ಮದು ವ್ಯಾರೆಂಟೈರ್ ಆಗಲೇಬೇಕಲ್ಲ, ಮನುಷ್ಯನಿಗೆ ಏಜ್ ಆಗ್ತದೆ, ವ್ಯತ್ಯಾಸಗಳು ಬಂದೇ ಬರ್ತದೆ. ಹಾಗೆ ಈ ಮರ್ಮ ಚಿಕಿತ್ಸೆಯಲ್ಲಿ ಬಲ್ಜ್ ಒಂದು ಲಿಮಿಟ್ಗಿಂತ ಮೇಲೆ ಇದ್ದಾಗ, ಡ್ಯಾಮೇಜ್ ಆದಾಗ ಅದು ಹೊರಗೆ ಹೋಗಿ ನರದ ಮೇಲೆ ಒತ್ತಿ ಬೀಳ್ತದೆ. ಸೊ ನಾವು ಹೊರಗಿಂದ ಕೆಲವೊಂದು ಮ್ಯಾನಿಪುಲೇಷನ್ ಎಲ್ಲ ಕೊಡ್ತೇವೆ. ಈಗ ಬಾಯಿಯ ಹೊರಗೆ ಒಂದು ವಸ್ತು ಇದೆ, ಅರ್ಧ ಒಳಗಿದೆ, ನಾವು ಎಳ್ಕೊಂಡ್ರೆ ಒಳಗೆ ಹೋಗ್ತದೆ. ಸೊ ಅದೇ ರೀತಿಯಲ್ಲಿ ಈ ಮರ್ಮ ಕೊಟ್ಟಾಗ ಇಮಿಡಿಯೇಟ್ ಸ್ವಲ್ಪ ರಿಡಕ್ಷನ್, ಬಲ್ಜ್ ಆದದ್ದು ರಿಡಕ್ಷನ್ ಆಗೋದು. ಹರ್ನಿಯೇಷನ್ ಅಂದರೆ ಅದು ಹೊರಗೆ ಬಂದಂಥದ್ದು ಒಳಗೆ ಹೋಗುವಂಥದ್ದು, ಆ ರೀತಿಯೆಲ್ಲ ಆಗ್ತದೆ. ಇದರಲ್ಲಿ ಕೂಡ ಹಾಗೆ ಈ ಡಿಸ್ಕ್ ಡ್ಯಾಮೇಜ್ ಬಹಳ ಸಪೂರ ದಾರಿಯಲ್ಲಿ ಆಗಿರ್ಬೋದು, ಬಹಳ ಅಗಲಕ್ಕಾಗಿರ್ಬೋದು. ಅಗಲಕ್ಕೆಲ್ಲ ಆದರೆ ಹೇಗಾಗ್ತದೆ, ನಾವು ಇವತ್ತು ಮರ್ಮ ಕೊಟ್ಟರೆ ಅವನು ಒಂದು 3 ಗಂಟೆ 4 ಗಂಟೆ 2 ದಿವಸ ಬಹಳ ಖುಷಿಯಲ್ಲಿರ್ತಾರೆ, ಮತ್ತೆ ಹೇಳ್ತಾರೆ ಪುನಃ ಜಾಸ್ತಿ ಆಯಿತು ಅಂತೇಳಿ. ಕಾರಣ ಏನಂದರೆ ಅದು ಪುನಃ ಅದರ ಜಾಗಕ್ಕೆ ಹೋಗಿ ನಿಲ್ತದೆ. ಸೊ ಆವಾಗ ನಾವೆಲ್ಲ ಅಂಥ ಸಂದರ್ಭದಲ್ಲಿ ಹೇಳುವಂಥದ್ದು ರೆಸ್ಟ್ ಜಾಸ್ತಿ ಬೇಕು. ಒಮ್ಮೆ ರಿಡಕ್ಷನ್ ಆದದನ್ನು ಪುನಃ ಜಾಗ್ರತೆ ಮಾಡದೆ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಸೊ ಈ ಮರ್ಮ ಚಿಕಿತ್ಸೆ ಅಂತ ಹೇಳುವಂಥದ್ದು ಡಿಸ್ಕಿನ ತೊಂದರೆಗಳಿರ್ಬೋದು, ಮತ್ತು ಈ ಎಲುಬು ಸವೆತದಂಥದ್ದು, ಅದನ್ನು ನಾವು ಇನ್ನೊಂದು ಸಲ ಮಾತನಾಡ್ಬೋದು. ಈ ಡಿಸ್ಕಿನ ಇದರಲ್ಲಿ ಅಂತೂ ನಾವು ಮ್ಯಾನಿಪುಲೇಷನ್, ಅದನ್ನು ಬಲ್ಜಾದದನ್ನು ಅದರ ಸ್ಥಾನಕ್ಕೆ ತರುವಂಥದ್ದು, ಅದರಲ್ಲಿ ಬಹಳ ಅನುಕೂಲ ಕೊಡುವಂಥದ್ದು ಅದು. ಈ ಮರ್ಮ ಚಿಕಿತ್ಸೆ ಅಂದರೂ ಹಾಗೆ, ಇದು ಭಾರತದ ಒಂದು ಪುರಾತನ ಒಂದು ಪದ್ಧತಿ ಅದು. ಇದು ಇಲ್ಲಿ ಕೇರಳದಲ್ಲಿ ಕಳರಿ ಮರ್ಮ ಅಂತ ಹೇಳಿದರೆ, ಈ ಕಳರಿ ಫೈಟರ್ಸ್ ಅವರೆಲ್ಲ ಇಂಜುರಿ ಆಗೋದು ಜಾಸ್ತಿ ಅವರಿಗೆ. ಈ ಮರ್ಮ ಚಿಕಿತ್ಸೆಯಲ್ಲಿ ನೀವು ಮೊದಲೆಲ್ಲ ನೋಡಿರ್ಬೋದು, ಮೊದಲೆಲ್ಲ ಮರದ ಕೋಲುಗಳನ್ನೆಲ್ಲ ಕಟ್ಟಿ, ನೀವೆಲ್ಲ ನಿಮ್ಮ ಕೇಳಿರ್ಬೋದು ಕಥೆಗಳೆಲ್ಲ ನೀವು. ಮೊದಲೆಲ್ಲ ಡಾಕ್ಟರ್ಸ್ ಎಲ್ಲ, ಆವಾಗ ಹಾಸ್ಪಿಟಲ್ಸ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ಹಳ್ಳಿಯಲ್ಲಿ ಎಲ್ಲ ಈ ಹಳ್ಳಿ ವೈದ್ಯರೇ ಮಾಡುವಂಥದ್ದಿತ್ತು. ಅವರೆಲ್ಲ ಈ ಮರ್ಮದ ಸ್ಪೆಷಲಿಸ್ಟ್ ಆಗಿದ್ರು ಅವರು. ಅದಕ್ಕೆ ಮರ್ಮ ಅಂತೇಳಿ ಹೆಸರು ಕೇರಳದಲ್ಲಿ ಇತ್ತು ಆವಾಗ, ವರ್ಮಮ್ ಅಂತ ಹೇಳಿ. ತಮಿಳ್ನಾಡಲ್ಲಿಯೂ ಈ ಮರ್ಮ ಚಿಕಿತ್ಸೆ ಸ್ವಲ್ಪ ಪಾಪ್ಯುಲರ್ ಆಗಿರುವಂಥದ್ದು. ಸೊ ಅವರ ಹತ್ರ ಬೇರೆ ಬೇರೆ ಟೆಕ್ನಿಕ್ಗಳು, ಅವರಿಗೆ ಆ ಕಾಲದಲ್ಲಿ ಡಿಸ್ಕ್ ಇರುವಂಥದ್ದು ಅಥವಾ ಅದು ಬಲ್ಜ್ ಆದದ್ದು ಹಿಂದೆ ಹೋಗುವಂಥದ್ದು ಅಂತ ನಾಲೆಜ್ ಇರಲಿಲ್ಲ. ಆದರೆ ಹೀಗೆ ಕಾಲಿಗೆ ನೋವು ಬಂದರೆ ಒಂದು ಮ್ಯಾನಿಪುಲೇಷನ್ ಮಾಡಿದರೆ ಅದು ಗುಣ ಆಗ್ತಿತ್ತು ಅಂತ ಗೊತ್ತಿತ್ತು. ಸೊ ಈ ಟೆಕ್ನಿಕ್ಗಳು ಹಲವಾರಿದೆ. ಈಗ ಒಂದು 300 ಟೆಕ್ನಿಕ್ಗಳಿದ್ದರೆ ನಾವು ಅದರಲ್ಲಿ ಒಂದು 45-50 ಟೆಕ್ನಿಕ್ಗಳನ್ನು ನಾವು ನಮ್ಮ ಪ್ರಾಕ್ಟೀಸ್ನಲ್ಲಿ ಮಾಡ್ತೇವೆ. ಉಳಿದ ಈ ಫ್ರ್ಯಾಕ್ಚರನ್ನು ರೀಸೆಟ್ ಮಾಡೋದು ಅದೆಲ್ಲ ಇವತ್ತು ನಮ್ಮ ಅಗತ್ಯ ಇಲ್ಲ ನಾವು ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಅದನ್ನು ನೀವು ಆರ್ತದವರ ಹತ್ರ ಹೋದರೆ ಒಂದು ಎಕ್ಸ್ರೇ ಎಲ್ಲ ತೆಗೆದು ನೋಡಿ ಸರ್ಜರಿ ಬೇಕಾ, ಅಥವಾ ಅದನ್ನು ಚೆನ್ನಾಗಿ ಮೊದಲೆಲ್ಲ ಸ್ವಲ್ಪ ಓರೆ ಹೀಲಾಗೋದೆಲ್ಲ ಇತ್ತು, ಅದನ್ನು ಬಹಳ ಚೆನ್ನಾಗಿ ಮೊದಲಿಗಿಂತಲೂ ನೀಟಾಗಿ ಇವತ್ತು ಹೀಲ್ ಮಾಡಲಿಕ್ಕೆ ಆಗುವಂಥದ್ದು. ಆದರೆ ಇದನ್ನು ಇವತ್ತು ಕೂಡ ಈ ಮ್ಯಾನಿಪುಲೇಟಿವ್ ಟ್ರೀಟ್ಮೆಂಟ್ಸು ಬಹಳ ಅಂದರೆ ಅದು ಎಷ್ಟೋ ಸಲ ಬಹಳ 3-4 ವರ್ಷದಿಂದ ಸಫರ್ ಆಗುವವರು ಇದರಿಂದ ಬಹಳ ಬೇಗನೆ ಗುಣ ಆಗುವವರು ಇರ್ತಾರೆ. ಸೊ ಹಾಗಾಗಿ ತುಂಬ ಇಫೆಕ್ಟಿವ್ ಅದು. ಮತ್ತು ಆಯುರ್ವೇದ ಚಿಕಿತ್ಸೆ ಯಾಕೆ ಅಂದರೆ ಇದರಲ್ಲಿ ಇನ್ಫ್ಲಮೇಷನ್ ಇರ್ತದೆ, ಹೀಲಿಂಗ್ ಆಗಬೇಕು. ಅಲ್ಲಿ ನಾನಾಗಲೇ ಹೇಳಿದೆ, ರಕ್ತನಾಳ ಬಹಳ ಸಪುರ ಇರ್ತದೆ, ಬೇಕಾದಷ್ಟು ಇರುವುದಿಲ್ಲ, ತುಂಬ ಬ್ರಿಟಲ್ ಆಗಿರ್ತದೆ, ದುರ್ಬಲ ಇರ್ತದೆ. ಇದನ್ನೆಲ್ಲ ಆಗಲಿಕ್ಕೆ ಬೇಕಾಗಿ ಅಲ್ಲಿಗೆ ಆ ಇನ್ಫ್ಲಮೇಷನ್ ಕಡಿಮೆ ಆಗಬೇಕು, ಪೇನಿನ ತೀವ್ರತೆ ಕಡಿಮೆ ಆಗಬೇಕು, ಸೊ ಹೀಲಿಂಗ್ ಫಾಸ್ಟ್ ಆಗಬೇಕು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹೊಟ್ಟೆಗೆ ಔಷಧಿ ಕೊಡುವಂಥದ್ದು. ಪಂಚಕರ್ಮ ಯಾಕೆ ಅಂತ ಹೇಳಿದರೆ, ಪಂಚಕರ್ಮ ಕ್ಲೆನ್ಸಿಂಗ್. ಪಂಚಕರ್ಮವನ್ನು ಇಲ್ಲಿ ಮಾಡುವ ಉದ್ದೇಶ ಅಂದರೆ ಶರೀರದಲ್ಲಿ ಯಾವುದೇ ಕಶ್ಮಲಗಳಿರಲಿ, ಕಶ್ಮಲಗಳನ್ನು ಶರೀರದಿಂದ ನಿವಾರಿಸುವಂಥ ಒಂದು ಕ್ರಿಯೆ ಪಂಚಕರ್ಮ ಚಿಕಿತ್ಸೆ. ಸೊ ಕಶ್ಮಲಗಳೆಂದರೆ ಶರೀರದಲ್ಲಿ ಟಾಕ್ಸಿಸಿಟಿಗಳು, ತುಂಬ ಟಾಕ್ಸಿನ್ಸ್ಗಳು ಎಕ್ಯುಮುಲೇಟ್ ಆಗುವಂಥದ್ದು. ಸೊ ಅಂಥ ಟಾಕ್ಸಿನ್ಸ್ ಯಾವುದೇ ರೀತಿಯದ್ದಿರಲಿ ಅದು ನಮ್ಮ ಬಾಡಿಯಲ್ಲಿ ಹೀಲಿಂಗನ್ನು ಡಿಲೇ ಮಾಡ್ತದೆ. ಸೊ ಇಲ್ಲಿ ಕೂಡ ಡ್ಯಾಮೇಜ್ ಇರ್ತದೆ, ಹೀಲಿಂಗನ್ನು ಡಿಲೇ ಮಾಡ್ತದೆ. ಅಷ್ಟೇ ಅಲ್ಲ, ಅದು ಬೇರೆ ಬೇರೆ ರೋಗಗಳಿಗೂ ಕಾರಣ ಆಗ್ತದೆ. ಹಾಗಾಗಿ ಈ ಡಿಸ್ಕಿನ ತೊಂದರೆಗೆ ಪಂಚಕರ್ಮ ಚಿಕಿತ್ಸೆ ತಗೊಳ್ಳುವಾಗ ಅವರ ಗುಣ ಆಗುವಂಥ ಸ್ಪೀಡ್
ಅದು ಬಹಳ ಹೆಚ್ಚಾಗ್ತದೆ. ಇನ್ನೊಂದು ನಾವು ಅದನ್ನು ಅಡ್ಮಿಟ್ ಮಾಡಿ ಮಾತ್ರ ಮಾಡ್ತೇವೆ. 2 ವಾರ ಅಡ್ಮಿಟ್ ಆಗಬೇಕಾಗ್ತದೆ, 10, 12, 14 ದಿವಸ. ಸೊ ಅಷ್ಟು ದಿವಸ ಅವರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಕೂಡ ಸಿಗ್ತದೆ. ಸೊ ಇಲ್ಲಿದ್ರೆ ಮನೆಯಲ್ಲಿ ನೀವು ಬೆಡ್ ರೆಸ್ಟ್ ಅಂತ ಹೇಳಿದ್ರು ಅವರೆಲ್ಲ ಕೆಲಸ ಆದಮೇಲೆ ಹೋಗಿ ಬೆಡ್ ರೆಸ್ಟ್ ತಗೊಳ್ಳೋದು, ಅದು ಪ್ರಯೋಜನ ಇಲ್ಲ. ಬೆಡ್ ರೆಸ್ಟ್ ಅಂದರೆ ಬೆಡ್ ರೆಸ್ಟೇ ಆಗಬೇಕು. ಎಲ್ಲ ಕೆಲಸ ಮಾಡಿ ಮತ್ತೆ ಬೆಡ್ ರೆಸ್ಟ್ ಅಂದರೆ ಅದು ಇದಕ್ಕೆ ತುಂಬ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಕಂಪ್ಲೀಟ್ ಬೆಡ್ ರೆಸ್ಟ್ನಲ್ಲಿ ಆ ಕೊಡುವಂಥ ಚಿಕಿತ್ಸೆ, ಅದರಿಂದ ಸಿಗುವಂಥ ಬೆನಿಫಿಟ್, ಆ ಪಂಚಕರ್ಮದ ಬೆನಿಫಿಟ್ ಅದೆಲ್ಲ ಸಿಕ್ಕಿ ಅವರು ಬೇಗನೆ ಗುಣ ಆಗ್ತಾರೆ. ಹಾಗಾಗಿ ನಾವು ಪಂಚಕರ್ಮ ತುಂಬ ಕಠಿಣ ಕೇಸ್ಗಳಲ್ಲಿ ಪಂಚಕರ್ಮ ನಾವು ಸಜೆಸ್ಟ್ ಮಾಡ್ತೇವೆ. ಉಳಿದವರಿಗೆ ಮಾಡಿದ್ರು ಒಳ್ಳೆಯದೇ, ಬಟ್ ಅದು ಕಾಸ್ಟ್ ಅಷ್ಟು ಇಫೆಕ್ಟಿವ್ ಅಲ್ಲ. ನೀವು ಮರ್ಮ ಮತ್ತು ಆಯುರ್ವೇದ ಚಿಕಿತ್ಸೆ ಬರೀ ಔಷಧಿ ಅಂತ ಹೇಳಿದ್ರೆ ಬಹಳ ಕಡಿಮೆಯಲ್ಲಿ ಆಗುವಂಥದ್ದು. ಅದೇ ನೀವು ಅಡ್ಮಿಟ್ ಆಗಿ ಎಲ್ಲ ಆಗುವಾಗ ಅವರಿಗೆ ಖರ್ಚು ಬೀಳ್ತದೆ. ಆದರೆ ಯಾರಿಗೆ ಇದರ ಅನಿವಾರ್ಯತೆ ಇದೆ ಅವರಿಗೆ ಮಾತ್ರ ನಾವು ಪಂಚಕರ್ಮವನ್ನು ತುಂಬ ಸಜೆಸ್ಟ್ ಮಾಡುವ. ಓಕೆ, ಎಸ್ ಡಾಕ್ಟರ್, ಬಹಳ ಕಮ್ಮಿ ಸಮಯದಲ್ಲೇ ತುಂಬಾ ದೊಡ್ಡ ಮಾಹಿತಿಯನ್ನ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಕೊನೆಯದಾಗಿ ವೀಕ್ಷಕರೆಲ್ಲರೂ ಕಾಯ್ತಿರುವಂತಹ ಒಂದು ಪ್ರಶ್ನೆ, ನಿಮ್ಮನ್ನ ಅವರು ಎಲ್ಲಿ ಭೇಟಿ ಆಗಬಹುದು ಅಂತ. ನಮ್ಮದು ಉಕ್ಕಿನಡ್ಕ ಆಯುರ್ವೇದ. ಉಕ್ಕಿನಡ್ಕ ಅಂದರೆ ಅದು ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂಥದ್ದು. ಅದರ ಈ ಬಾರ್ಡರ್ ಏರಿಯಾದಲ್ಲಿ ನಮ್ಮದು ಈ ವಿಟ್ಲ ಸೈಡಿಗೆ ಅಲ್ಲಿ ಉಕ್ಕಿನಡ್ಕದಲ್ಲಿ ನಾನು ವಾರದಲ್ಲಿ 5 ದಿವಸ, ನನ್ನ ವೈಫ್ ಕೂಡ ಅವರು ಕೂಡ ಈ ಮರ್ಮ ಎಲ್ಲ ಮಾಡ್ತಾರೆ. ಅವರು ವಾರದಲ್ಲಿ 6 ದಿವಸ ಉಕ್ಕಿನಡ್ಕದಲ್ಲಿ ಇರ್ತಾರೆ. ಅವರು ಬುಧವಾರ ಮಾತ್ರ ಸಿಗುವುದಿಲ್ಲ, ನಾನು ಬುಧವಾರ ಶುಕ್ರವಾರ ಅಲ್ಲಿ ಇರುವುದಿಲ್ಲ, ವಾರದಲ್ಲಿ 2 ದಿವಸ ಇರುವುದಿಲ್ಲ. ಮತ್ತೆ ಶುಕ್ರವಾರ ದಿವಸ ನಾನು ಇಲ್ಲಿ ಮಂಗಳೂರಲ್ಲಿ ಕೂಡ ಸಿಗ್ತೇನೆ. ಮಂಗಳೂರಲ್ಲಿ ಡೊಂಗರಕೇರಿಯಲ್ಲಿ ನಮ್ದು ಉಕ್ಕಿನಡ್ಕ ಆಯುರ್ವೇದ ಅಂತ ಬ್ರಾಂಚ್ ಇದೆ, ಕೆನರಾ ಹೈಸ್ಕೂಲ್ ಬಾಯ್ಸ್ ಹೈಸ್ಕೂಲ್ ಎದುರುಗಡೆ. ಸೊ ಅಲ್ಲಿ ಪ್ರತಿ ಶುಕ್ರವಾರ ಫುಲ್ ಡೇ ನಾನು ಇರ್ತೇನೆ. ಸೊ ನಮ್ಮ ವೆಬ್ಸೈಟ್ ಈಗ ಸ್ವಲ್ಪ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಆದರೂ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸರಿ. ಮತ್ತೆ ತಿಂಗಳಿಗೆ 1 ಸಲ ಬೆಂಗಳೂರಿಗೆ ಹೋಗ್ತೇನೆ ನಾನು. ಬೆಂಗಳೂರಲ್ಲಿ ಹನುಮಂತ ನಗರದಲ್ಲಿ ಬ್ರಾಂಚ್ ಇದೆ. ಪ್ರತಿ ಶುರುವಿನ ಬುಧವಾರ ಫಸ್ಟ್ ವೆನ್ಸ್ಡೇ ನಾನು ಬೆಂಗಳೂರಲ್ಲಿ ಇರ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತು ಕಾರ್ಯಕ್ರಮಕ್ಕೆ ಬಂದ್ರಿ, ಸಾಕಷ್ಟು ಮಾಹಿತಿಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಬಹುಶಃ ಆಯುರ್ವೇದವನ್ನ ಈ ಬೆನ್ನು ನೋವು, ಕುತ್ತಿಗೆ ನೋವು, ಸೊಂಟ ನೋವಿಗೆ ಯಾರು ಬೇಡ ಅಂತ ಭಾವಿಸಿರ್ತಾರೋ ಬಹುಶಃ ಅವರ ಮನ ಪರಿವರ್ತನೆ ಆಗಿರ್ತದೆ ಈ ಒಂದು ಸಂಚಿಕೆಯನ್ನು ನೋಡಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ರೋಗಕ್ಕೂ ಯಾವುದೇ ಕಾಯಿಲೆಗೂ ಸೂಕ್ತವಾದ ಪರಿಹಾರ ತಗೊಂಡ್ರೆ ಮಾತ್ರ ಆ ಒಂದು ರೋಗ ಅಥವಾ ಕಾಯಿಲೆಯಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಲಿಕ್ಕೆ ಆಗುವಂಥದ್ದು. ಪ್ರತಿಯೊಂದಕ್ಕೂ ಒಂದು ವಿಧಾನ ಅಂತ ಇರ್ತದೆ, ಆ ವಿಧಾನವನ್ನ ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಕೊನೆ ಮಾಡ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ.